ಜಾತ್ರಾ ಮಹೋತ್ಸವ ಬರ್ತೀನಿ ಹಚ್ಚಿದ್ರೆ ಅಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಕಾರ್ಯಕ್ರಮ ಮಾತ್ರ ತೂವರ ಬರ್ತೀನಿ ಮಾತ್ರ ಭಕ್ತಾದಿಲ್ಲ ಇಲ್ಲ ಗೌರಿ ಕುಂಡದಿ ತಿರದಿ ಮಿರಿವಾ ಶ್ರೀ ವಿನಾಯಕ ಭಾರತಿ ಸ್ವಾಮಿಗೆ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯ ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಕುಂಡದಿ ತಿರದಿ ಮೆರಿವಾ ಶ್ರೀ ವಿನಾಯಕ ಭಾರತಿ ಸ್ವಾಮಿಗೆ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ. ಕುಮಾರಿ ಹರ್ಷಿತಾ ತೆಕ್ಕುಂಜೆ ಕುರ್ನಾಡು ಮೇರೆಗೆ ಸುಲ್ಮೆ ಸಂದ ಒಂದು ಬತ್ತಿನ ಚಿತ್ನ ಬಿನ್ನೇರಿನ ಅಂಚೆ ನಮ್ಮನ್ನು ಮಾತಿರಲ್ಲ ಮೋಕಿಡು ಇದಕ್ಕೆ ನೋಡೋದು ಬಿನ್ನೆ ಮತ್ತೊಂದುಲ್ಲೇ ಸಪ್ತಸ್ವರ ಕಲಾ ಕೇಂದ್ರದ ಅಧ್ಯಕ್ಷರು ಪದ್ಮನಾಭ ಗಟ್ಟಿಮೇರು. ಆತ್ಮೀಯರೇ, ಮಾಗಣ ದೇವರಾಯನ ಸೋಮನಾಥನ ಮನಸಾರೆ ಎನ್ನೊಂದು ಅಂಚನೆ ವೈದ್ಯನಾಥನ ನೆನವರಿಕೆ ಬಂದೊಂದು ಕೈತದ ನಾಗಬ್ರಹ್ಮನ ಮನಸಾರೆ ಎನ್ನೊಂದು ಊರಿದ ಮಾತ ದೈವದೇವರನ್ನ ಮನಸ್ಸುಡರ ನೆನೆಸ್ಕೊಂಡು ಬಂದು ಸಪ್ತಸ್ವರ ಕಲಾ ತಂಡ ನಮ್ಮೂರದ ಜಾತ್ರೆದೊಟ್ಟಿಗೆ ಮರಕಲಬೆಟ್ಟು ಜಾತ್ರೆದೊಟ್ಟಿಗೆ ಜೋಡಣೆ ಬಂದಿದ್ದು ವಾರ್ಷಿಕೋತ್ಸವನು ಕರಿನ 32 ವರ್ಷಡು ಯಶಸ್ವಿಯಾದ ಮಂತದ್ದು 33ನೇ ವರ್ಷದ ಕಾರ್ಯಕ್ರಮವು ನಮ್ಮ ನಿಖಿಲ ಪೂರ ಅನುವುದೆತ್ತೊಂದು ಕಾರ್ಯಕ್ರಮವನ್ನು ಶುರು ಮಾಡ್ಬ ಬೈದಿನ ಬಿನ್ನೇರನು ನಮ್ಮ ಸ್ವಾಗತ ಮಾಡ್ಬ ನಾವು ನಮ್ಮ ಕರ್ತವ್ಯ ಅವೇ ಪ್ರಕಾರ ನಮ್ಮ ಹಿಡಿತ ಈ ಕಾರ್ಯಕ್ರಮಗಳು ಅಧ್ಯಕ್ಷ ಸ್ಥಾನ ವಹಿಸಿದ್ದು ನಮ್ಮನ್ನು ನಂಕರಡ್ಡು ಶುಭವಚನ ಕೋರರು ಶ್ರೀ ದೇವದಾಸ್ ಶೆಟ್ಟಿ ಕಲ್ಲಿಮಾರಗುತ್ತು ಆಡಳಿತ ಮುಕ್ತೇಶ್ವರರು ವೈದ್ಯನಾಥ ಸನ್ನಿಧಿ ಬೊಕ್ಕ ಮರಕಲಬೆಟ್ಟು ಕ್ಷೇತ್ರ ಅರಸುಮುಂಡಿತಾಯ ದೇವಸ್ಥಾನ ಮುಲಾರ ಕೊಣಜೆ ಆರೆ ಎಂಕಲ್ನ ಅವೇ ಕಾರ್ಯಕ್ರಮಗಳ ಬೆರಿಬಿಟ್ಟದು ಸದಾ ಸಹಾಯ ಸಹಕಾರ ಮಂತದ್ದು ಎಂಕಲ್ನ ಕಾರ್ಯಕ್ರಮದ ಯಶಸ್ಸಿಗೆ ರೂವಾರಿ ಆದುಲ್ಲೇರು ಅರೆಗೆ ಆತ್ಮೀಯವಾದ ಈ ಸಭೆಗೆ ಮಾದೇರ್ನ ಪರವಾದಲ ಸ್ವಾಗತ ಮಾಡ್ತಾರೆ. ಅಂಚನೆ ನಮ್ಮೊಟ್ಟಿಗೆ ಪಿರಂಜಿ ಬಿನ್ನರಾದ ಶ್ರೀ ಸುದರ್ಶನ್ ಭಟ್ರುಲ್ಲೇರು ಗೌರವ ಸಲಹೆಗಾರರು ಉಲ್ಲಾಲ್ ಕ್ಷೇತ್ರ ಬಲ್ಮಾ ಕೊಣಾಜೆ ಮೇಲ್ಲ ಎಂಗಲ್ನ ಸಪ್ತಸ್ವರ ಕೇಂದ್ರದ ಕಾರ್ಯಕ್ರಮಗೂ ಸದಾ ಸಹಾಯ ಸಹಕಾರ ಕೊರದು ರಾಜಕೀಯವಾದ ಸಾಮಾಜಿಕವಾದ ಇವರು ಮಸ್ತ್ ಕಾರ್ಯ ಮನ್ಪುರ ಅಂಚನೆ ಧಾರ್ಮಿಕ ಕ್ಷೇತ್ರದ ಮಸ್ತ್ ಕಾರ್ಯಕ್ರಮವನ್ನು ಇವರು ಕೊರದು ನಮ್ಮೊಟ್ಟಿಗೆ ಒಲ್ಲೇರು ಅರೆಲ್ಲ ಈ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ಬೋದು. ಅಂಜನೆ ನಮ್ಮೊಟ್ಟಿಗೆ ನಾರಂಜಿ ಮುಖ್ಯ ಅತಿಥಿ ರವೀಂದ್ರ ಕಲ್ಲಿಮಾರು ನಿವೃತ್ತ ಮುಖ್ಯೋಪಾಧ್ಯಾಯರು ಪಾವೂರು ಅರೇಕಲ ಆರ್ಲ ಎಂಗ್ಲ ಸಪ್ತಸ್ವರ ಕಾರ್ಯಕ್ರಮಕ್ಕೆ ಮಸ್ತ್ ಸಹಾಯ ಸಹಕಾರ ಕೊರದು ಈ ವರ್ಡು ಉತ್ತಮ ವಾಗ್ಮಿ ಅಂಚನೆ ಸಾಮಾಜಿಕವಾದ ಧಾರ್ಮಿಕವಾದ ತನ್ನನ್ನು ತಾನು ತೊಡಗಿಸಿಕೊಳ್ಳದು ಈ ವರ್ಡು ಮಸ್ತ್ ನಂಗೆ ಸಹಕಾರ ಮಲ್ಪನಾರು ಅರೆಗಲ ಈ ಸಮಾರಂಭಗೂ ನಿಖಲ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ಪ.
ನಾನೊಂಜಿ ನಮ್ಮ ಮುಖ್ಯ ಬಿನ್ನೆರು ಹರಿಕಿರಣ್ ಗಟ್ಟಿ ಮುಕ್ತೇಶ್ವರ ಕೂಟತ್ವಾಜ ಉಲ್ಲಾಲ್ ಕ್ಷೇತ್ರ ಅಂಚನೆ ಪ್ರಖ್ಯಾತ ಮೂಲ ತಜ್ಞರಾದ ಡಾಕ್ಟರ್ ವೃತ್ತಿನ ಮಂತೊಂದುಲ್ಲೇರು ಆರ್ಲ ಸಾಮಾಜಿಕವಾದ ಧಾರ್ಮಿಕವಾದ ತನ್ನನ್ನು ತೊಡಗಿಸಿಕೊಂಡದು ಈ ಸಮಾಜಗೂ ಮಸ್ತ್ ಕೆಲಸ ಮನ್ಪನಾರು ಅರೆಲ್ಲ ಈ ಸಮಾರಂಭಗೂ ಆತ್ಮೀಯವಾದ ಸ್ವಾಗತ ಮಲ್ತು ನಾನೊಂಜಿ ನಮ್ಮ ವೇದಿಕೆ ಡಬ್ಬನ ಸಪ್ತಸ್ವರ ಕಲಾ ಕೇಂದ್ರದ ನಿರ್ದೇಶಕರಾದ ಶ್ರೀ ವಾಸುದೇವ ಗಟ್ಟಿ ಕೊಣಾಜೆ ಈ ಪ್ರದೇಶದ ಗ್ರಾಮೀಣ ಪ್ರತಿಭೆಗೆ ಮಸ್ತ್ ತರಬೇತಿನ ಕೊಡ್ದು ಮಲ್ಲ ವೇದಿಕೆಗೆ ಎಲೆತೊಂದು ಪೈನಂಚಿನ ವಾಸುದೇವರು ಅವ್ರನ್ನ ಮುಖ್ಯವಾದ ಅವ್ರನ್ನೊಟ್ಟಿಗಿತ್ತಿನ ಶಿಷ್ಯರು ಮಂಜುರಾಯ್ ಮೂಲೂರು ಚಲನಚಿತ್ರ ನಟಿ ಅಂಚನೆ ಶೋಭರಾಜ್ ಪಾವೂರು ಮೇರ್ನ ಶಿಷ್ಯರಾಗಲೇರು ಬಂದು ತಾನೇರ ತುಂಬ ಸಂತೋಷ ಅವರೆಲ್ಲ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ಅಂಚನೆ ರೂವಾರಿ ಹರೆಗೆ ಆತ್ಮೀಯವಾದ ಈ ಸಮಾರಂಭವು ಸ್ವಾಗತ ಮಾಡ್ತದೆ ಅಂಚನೆ ನಮ್ಮ ನನೊಂಜಿ ಮಿತ್ರ ಶ್ರೀ ರವೀಂದ್ರ ಬಂಗೇರು ಆರ್ಲ ಸಾಮಾಜಿಕವಾದ ಧಾರ್ಮಿಕವಾದ ಮಸ್ತ್ ಸಹಾಯ ಸಹಕಾರ ಇವರು ಮನ್ಪನಾರು ಅರೆಲ್ಲ ಆತ್ಮೀಯವಾದ ಈ ಸಮಾರಂಭವು ಸ್ವಾಗತ ಮಂತಂದಲ್ಲಿ ಅಂಜಿನ ಬೈದಿನ ಮಾತಾ ನಿಗ್ಲೆಗ್ಲ ಒಂಜೇ ಪಾತ್ರೆಡು ಮಾಧ್ಯಮ ಮಿತ್ರರು ಮಾತ್ರೆಗ್ಲ ಒಂಜೇ ಪಾತ್ರೆಡು ಸ್ವಾಗತ ಮಲ್ತದು ಸ್ವಾಗತ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ ಬತ್ತಿನ ಬಿನ್ನರಿಗೆ ನಮ್ಮನ್ನು ಮಾತಿರಲ್ಲ ಮೋಕಿಡಿ ಎದುಕೊಂಡಂಚಿನ ಸಪ್ತಸ್ವರ ಕಲಾ ಕೇಂದ್ರದ ಅಧ್ಯಕ್ಷರು ಪದ್ಮನಾಭ ಗಟ್ಟಿ ಮೇರೆಗಳ ಈ ಸಭೆಲೇಸಿ ಮೋಕಿಡಿ ಎದುಕೊಂಡಿಲ್ಲ ಇನಿತ ಸಭೆಲೇಸಿದ ಗುರುಕರ್ಮ ವಿಶ್ವನಾಥ ಶ್ರೀ ದೇವದಾಸ್ ಗಟ್ಟಿ ಮೇರೆಗೆ ದೇವದಾಸ್ ಶೆಟ್ಟಿ ಮೇರೆಗೆ ಮಾಧವ ಗಟ್ಟಿ ಮೇರೆ ಶಾಲು ಪಾರ್ದು ಬಚ್ಚಿರ ಬಜ್ಜಿ ಕೊಂಡು ಮೋಕಿಡಿ ಎದುಕೊಂಡದ್ದು ಬಿನ್ನೆ ಮಲ್ತದಲ್ಲಿ ಮರಕಲಬೆಟ್ಟು ಜಾತ್ರೆಗೆ ಜನಸಂಖ್ಯೆ ಬಹಳ ವಿರಳವಾಗಿತ್ತು. ಇದನ್ನರಿತ ನಮ್ಮ ಊರಿನ ಬಹುಮುಖ ಪ್ರತಿಭೆ ಕಲಾವಿದರಾದ ವಾಸುದೇವ ಕೊಣಾಜೆ ಇವರು ಜಾತ್ರೆ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಇದಕ್ಕೆ ಪೂರಕ ಫಲಿತಾಂಶ ಬರಬಹುದು ಎಂಬ ದೃಷ್ಟಿಯಿಂದ ಆಗಿನ ಮುಕ್ತೇಸರರಾದ ದಿವಂಗತ ಸುರೇಶ್ ರೈಗಳಲ್ಲಿ ತಿಳಿಸಿದಾಗ ಅವರು ತುಂಬು ಹೃದಯದ ಸಹಕಾರವನ್ನು ನೀಡಿದರು. ಯಾವುದೇ ಒಂದು ಸಂಘ ಸಂಸ್ಥೆ ದೇವಸ್ಥಾನ ಮಂದಿರ ಸ್ಥಾಪನೆ ಮಾಡುವವರಿಗೆ ಹಲವಾರು ಕನಸುಗಳು ಇರುತ್ತವೆ. ವರ್ಷಕ್ಕೊಮ್ಮೆ 3 ದಿನ ಎಲ್ಲ ಗ್ರಾಮಸ್ಥರು ಸೇರಿ ಪವಿತ್ರ ಜಾಗ ಮರಕಲಬೆಟ್ಟು, ಈ ಸ್ಥಳ ಅಭಿವೃದ್ಧಿ ಆಗಬೇಕು, ಶುಚಿತ್ವದಿಂದ ಕೂಡಿರಬೇಕು, ಎಲ್ಲ ಭಗವದ್ಭಕ್ತರು ಸಂತೋಷದಲ್ಲಿ ಇಲ್ಲಿ ಬಂದು ಸೇರುವಂತಾಗಬೇಕು ಎಂಬ ಕನಸು ನಮ್ಮಲ್ಲಿತ್ತು. ಅದರಂತೆ ತಾರೀಕು 27/1/1991 ಶುಕ್ರವಾರ ಇದೇ ವೈದ್ಯನಾಥ ಸನ್ನಿಧಿಯಲ್ಲಿ ವಾಸುದೇವ ಕೊಣಾಜೆ ಇವರಿಂದ ಸಪ್ತಸ್ವರ ಕಲಾ ತಂಡ ಎಂಬ ಸಂಸ್ಥೆಯು ಹುಟ್ಟಿಕೊಂಡಿತು. ಗ್ರಾಮಸ್ಥರು ಕಲಾಭಿಮಾನಿಗಳು ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರ ಪ್ರೋತ್ಸಾಹದಿಂದ ಶ್ರೀ ವೈದ್ಯನಾಥನ ಅನುಗ್ರಹ ಪ್ರಸಾದದಿಂದ 33ನೇ ವರ್ಷಕ್ಕೆ ಯಶಸ್ವಿಯಾಗಿ ನಿರಂತರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಕೊಡುತ್ತಾ ಬಂದಿರುವುದು ನಿಮ್ಮೆಲ್ಲರ ಶುಭ ಆಶೀರ್ವಾದ ಹಾಗೂ ವೈದ್ಯನಾಥನ ಅನುಗ್ರಹದಿಂದ ಕೊರೋನಾ ಎಂಬ ಸಮಯದಲ್ಲಿ ಇಡೀ ದೇಶವೇ ಸ್ತಬ್ಧವಾಯಿತು. ಆದರೆ ಈ ಕ್ಷೇತ್ರದ ವೈದ್ಯನಾಥನ ಕಾರ್ಯಕ್ರಮವು ಎಂದೂ ನಿಲ್ಲಲಿಲ್ಲ. ಕಲೆ ಎಂಬುದು ಒಂದು ಕೃಷಿ ಇದ್ದಂತೆ. ಕೃಷಿಯು ಸಮೃದ್ಧವಾಗಿ ಬೆಳೆದಾಗ ಕಲಾವಿದರು ಬೆಳೆಯಲು ಸಾಧ್ಯ. ಪ್ರತಿಭೆ ಎಂಬುದು ಪ್ರತಿಯೊಬ್ಬರಲ್ಲಿಯೂ ಇದೆ. ಅದಕ್ಕಾಗಿ ಸರಿಯಾದ ವೇದಿಕೆಗಳು ಸಿಕ್ಕಾಗ ಅದು ಬಹಳ ಎತ್ತರಕ್ಕೆ ಬೆಳೆದು ಬಲ್ಲದು.
ಈ 33 ವರ್ಷಗಳಲ್ಲಿ ಸಾವಿರಾರು ವಿಭಿನ್ನ ಬಗೆಯ ಬಹುಮುಖ ಪ್ರತಿಭೆಯ ಕಲಾವಿದರಿಗೆ ನಮ್ಮ ಸಪ್ತಸ್ವರ ಪ್ರೇರಣೀಯವಾಯಿತು. ಇದೇ ವೇದಿಕೆ ಹತ್ತಿದೆ. ಎಷ್ಟೋ ಕಲಾವಿದರು ಇಂದು ಬಹಳ ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಪರಿಸರ ಕೂಡ ಬಹಳಷ್ಟು ಅಭಿವೃದ್ಧಿಯಾಗಲು ಕ್ಷೇತ್ರದ ಆಡಳಿತ ಮುಕ್ತೇಸರು ಮತ್ತು ಗ್ರಾಮಸ್ಥರ ಪ್ರೋತ್ಸಾಹ ಬಹಳವಿದೆ. ನಮ್ಮ ಕಲಾ ಕೇಂದ್ರವು ಈಗ 15 ಕಡೆಗಳಲ್ಲಿ ಶಾಖೆಯನ್ನು ಹೊಂದಿದ್ದು ಕಲಾವಿದರ ಹೊಸ ಜೀವನಕ್ಕೆ ಪ್ರೋತ್ಸಾಹವನ್ನು ನೀಡುತ್ತದೆ. ಶ್ರೀ ಕ್ಷೇತ್ರದ ವೈದ್ಯನಾಥ ಹಾಗೂ ಬೊಲ್ಮದಪ್ಪೆ ಕ್ಷೇತ್ರದ 2 ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿ ಕಲಾಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿರುವುದು ನಿಮ್ಮೆಲ್ಲರ ಆಶೀರ್ವಾದದಿಂದ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರವು ಇನ್ನಷ್ಟು ಅಭಿವೃದ್ಧಿಯಾಗಲು ಸರ್ವರ ಸಹಾಯ ಸಹಕಾರಗಳು ಅಗತ್ಯವಿದೆ. ಈ ವರ್ಷದ ಗೌರವ ಅಧ್ಯಕ್ಷರಾಗಿ ಶ್ರೀ ಅಶೋಕ್ ಶೆಟ್ಟಿ ಕೊನಾಜೆ, ಅಧ್ಯಕ್ಷರಾಗಿ ಶ್ರೀ ಪದ್ಮನಾಭ ಗಟ್ಟಿ ಕೆಳಗಿನ ಮನೆ, ಶ್ರೀ ರವೀಂದ್ರ ಭಂಗೇರ, ಮೋಹನ್ ಶಿರ್ಲಾಲ್, ಸಂಚಾಲಕರಾಗಿ ಶ್ರೀ ಆನಂದ ಬೆಳ್ಚಾಡ ಬೊಳ್ಳೆಕುಮೇರ್, ಶ್ರೀಮತಿ ವೇದಾವತಿ ಗಟ್ಟಿ ಉಪಾಧ್ಯಕ್ಷರಾಗಿದ್ದಾರೆ, ಶ್ರೀಮತಿ ಪೂರ್ಣಿಮಾ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ, ಶ್ರೀ ಮಾಧವ ಗಟ್ಟಿ ಕೆಳಗಿನ ಮನೆ ಕೋಶಾಧಿಕಾರಿಯಾಗಿದ್ದಾರೆ, ಶ್ರೀ ದೇವದಾಸ್ ಬಿ, ರವಿ ಪ್ರಶಾಂತ್ ಶೆಟ್ಟಿ ಜೊತೆ ಕಾರ್ಯದರ್ಶಿಯಾಗಿ, ಶೇಖರ್ ಕೊಪ್ಪಲ, ಶ್ರೀ ರಿತೇಶ್ ಶೆಟ್ಟಿ ಕೊನಾಜೆ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ, ಶ್ರೀ ಜಯಪ್ರಕಾಶ್ ಕಲ್ಕಾರ್, ಶ್ರೀ ಕಿರಣ್ ಗೌಡ, ರಾಜೇಶ್ ಶೆಟ್ಟಿ, ಶ್ರೀಮತಿ ಭವ್ಯ ಗಟ್ಟಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿದ್ದಾರೆ. ಶ್ರೀ ಚಂದ್ರಹಾಸ್ ಅವರು ಭಜನ ಸಂಯೋಜಕರಾಗಿ ಪ್ರಸ್ತುತ ವರ್ಷದಲ್ಲಿ ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ನಮ್ಮ ಹೇಳಿಕೆ ಮೇರೆಗೆ ಕೊನಾಜೆ ಗ್ರಾಮಸ್ಥರು ಚಪ್ಪರಕ್ಕೆ ಬೇಕಾಗುವಷ್ಟು ಮಡಲನ್ನು ಎಣೆದು ತಂದುಕೊಡ್ತಾ ಇದ್ದಾರೆ. ಇನ್ನು ಮುಂದೆಯೂ ತಮ್ಮ ಸಹಾಯ ಸಹಕಾರಗಳನ್ನು ಬಯಸುತ್ತಾ ಸರ್ವರಿಗೂ ವೈದ್ಯನಾಥ ಸ್ವಾಮಿಯು ಅನುಗ್ರಹವಿರಲಿ ಎಂದು ಹೇಳುವುದರೊಂದಿಗೆ ನನ್ನ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತೇನೆ. ಜೈ ಶ್ರೀರಾಮ್. ಪೊರ್ಲುಡು ಸಪ್ತಸ್ವರ ಕಲಾಕೇಂದ್ರ ನಡತು ಬತ್ತಿನಚ್ಚಿನ ಒಂಜಿ ಪಿರದ ಸಾದಿನ ಪೂರ ನಂಗೆ ಪಣತೋಜನ ಚಿತನ ಪೂರ್ಣಿಮಕ್ಕಾಗ ಸೊಲ್ಮೆ ಸಂದ ಒಂದು ಸಪ್ತಸ್ವರ ಕಲಾಕೇಂದ್ರದ ವಾಸ್ತವ್ಯ ಕೊನಜೀರ್ನ ಒಂಜಿ ಗರಡಿನ ಪಳಗಿನ ಚಿತನ ಜೋಕ್ಲೆಡು ಅತ್ಯಂತ ಪ್ರತಿಭೆ ಅನ್ನುತ್ತೀರಿ ನಮ್ಮ ಗೌರವಿಸುವ ಸಮಯ ಪ್ರತಿಭಾ ಪುರಸ್ಕಾರ ರಡ್ಡು ಜೋಕ್ಲೆ ಪ್ರತಿಭಾ ಪುರಸ್ಕಾರ ಮಲ್ಪರುಲ್ಲ ಮನ್ವಿತ್ ಕುಮಾರ್ ಕೊನಾಜೆ ಕೋಟಿ ಪದವು ದೈದಿದ ವೇದಿಕೆಗೆ ಬರಡು ಒಂಜಿ ಗೌರವದ ಒಂಜಿ ಮನೆಟ್ಟು ಬತ್ತು ಆಸೀನ್ ರವಡದು ಬೆನ್ನೆ ಮಲ್ತಂದುಲ್ಲೆ ಶ್ರೀ ವೈದ್ಯನಾಥ ಮನ್ವಿತ್ ಕುಮಾರ್ ಇವರು ಹೊನ್ನಪ್ಪ ಡಿ ಕುಲಾಲ್ ಮತ್ತು ಸಂಧ್ಯಾ ಎಚ್ ಕುಲಾಲ್ ಕೊಣಾಜೆ ಕೋಟಿಪದವ್ ಇವರ ಸುಪುತ್ರರಾಗಿದ್ದಾರೆ. ಬಹುಮುಖ ಪ್ರತಿಭೆಯ ಬಾಲ ಕಲಾವಿದ ಮನ್ವಿತ್ ಸುಮಾರು 2 ವರ್ಷಗಳಿಂದ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ಕಲಿಯುತ್ತಿದ್ದು ಸಪ್ತಸ್ವರ ಕಲಾ ಕೇಂದ್ರದ ಮಿಂಚುತ್ತಿರುವ ಪ್ರತಿಭೆ. ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ಕೈ ಚಳಕದಿಂದ ಹಾರ್ಮೋನಿಯಂ ಕೀಬೋರ್ಡ್ ನುಡಿಸಿ ಕಲಾಭಿಮಾನಿಗಳ ಪ್ರೀತಿಗೆ ಪಾತ್ರನಾಗಿದ್ದಾನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇವರಿಗೆ ಫಲಪುಷ್ಪದೊಂದಿಗೆ ಶ್ರೀ ವೈದ್ಯನಾಥನ ಅನುಗ್ರಹ ಪ್ರಸಾದವನ್ನು ಕೊಟ್ಟು ಆಶೀರ್ವದಿಸಬೇಕಾಗಿ ವಿನಂತಿ. ಹಾಗೆ ಹರ್ಷಿತಾ ಕುರ್ನಾಡು, ಕುಮಾರಿ ಹರ್ಷಿತಾ ತೆಕ್ಕುಂಜ ಕುರ್ನಾಡು ಇವರು ಈಶ್ವರ್ ಭಟ್ ಮತ್ತು ಶ್ರೀಮತಿ ಪೂರ್ಣಶ್ರೀ ಇವರ ಸುಪುತ್ರಿಯಾಗಿದ್ದು ಶ್ರೀರಾಮ ಪದವಿ ಪೂರ್ವ ಕಾಲೇಜು ಕಲ್ಲಡ್ಕ ಇಲ್ಲಿ ದ್ವಿತೀಯ PUCಯಲ್ಲಿ ಓದುತ್ತಿದ್ದಾರೆ. ಯಕ್ಷಗಾನ, ನಾಟಕ, ರೂಪಕ, ಸಂಗೀತದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಈಗಾಗಲೇ ಗ್ರಾಮೀಣ ಪ್ರತಿಭೆ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಬಹುಮುಖ ಪ್ರತಿಭೆಯ ಹರ್ಷಿತಾ ಕಲಾರಾಧನೆಯೊಂದಿಗೆ ಭವಿಷ್ಯದಲ್ಲಿ ಕಾನೂನು ಪದವೀಧರೆಯಾಗುವ ಕನಸನ್ನು ಕಾಣುತ್ತಿದ್ದಾಳೆ. ಇವಳ ಎಲ್ಲ ಕನಸುಗಳು ನನಸಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಸಪ್ತಸ್ವರ ಕಲಾ ಕೇಂದ್ರವು ಫಲ ಪುಷ್ಪ ಹಾಗೂ ವೈದ್ಯನಾಥನ ಪ್ರಸಾದದೊಂದಿಗೆ ಆಶೀರ್ವದಿಸಬೇಕಾಗಿ ವಿನಂತಿಸುತ್ತಿದೆ.
ನೃತ್ಯ ಕಾರ್ಯಕ್ರಮ ಕೊರ್ನಾಚೆ ಜೋಕುಲು ಮಾತ್ರ ವೇದಿಕೆ ಬರಡು. ಸಾಮಾಜಿಕ ವಿವಿಧ ಕ್ಷೇತ್ರಗಳು ಇತ ಪ್ರತಿ ದಿನ ಆರ ಕಾರ್ಯಕ್ರಮ ನಿಮಿತ್ತ ಮಾತುಕತೆ ತನ್ನ ಸೇವೆಯನ್ನು ಮಾಡ್ತದಿಲ್ಲ. ಉಳ್ಳಾಲ್ತಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಸೇವೆಯನ್ನು ಮಾಡ್ತಾ ಶ್ರೀಯುತ ರವೀಂದ್ರ ಕಲ್ಲಿ ಮರಬೇರಿತೆ ಭಿನ್ನಾಧಿಕಾರಿ ಮದಿಪು ವಿನಂತಿ ಮಾಡ್ತದಲ್ಲೇ. ಏನಿದ್ದ ಈ ಪೊರ್ಲುದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿನ ಶ್ರೀ ಕ್ಷೇತ್ರ ಅರಸು ಮಂಡಿತಾಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆಯ್ನಂಚಿನ ಕಲ್ಲಿಮಾರುಗುತ್ತು ದೇವದಾಸ್ ಶೆಟ್ರೆ ಅಂಜನೆ ಎಂಕಲ್ನ ಪ್ರಧಾನ ಅರ್ಚಕರು ಮಾತ್ರ ಮಾರ್ಗದರ್ಶಕರು ಧಾರ್ಮಿಕ ಮುಂದಾಳು ಆಯ್ನ ಸುದರ್ಶನ್ ಭಟ್ರೆ ನಮ್ಮ ಕಣಂತೂರು ಕ್ಷೇತ್ರಡು ಆಯ್ನಾತೆ ಆರ್ನ ಭಕ್ತಿಯಾನುಸಾರ ಶಕ್ತಿಯಾನುಸಾರ ಸೇವೆ ಮಲ್ತೊಂದು ನಂಗೆ ಮಾತೆರೆಗಳ ಪರಿಚಿತರಾಯ್ನ ಒಂಜಿ ವೈದ್ಯರು ಮಂಡ ಡಾಕ್ಟರ್ ಕಿರಣ್ ಗಟ್ಟಿ ಮೇರ್ಲ ವೇದಿಕೆ ಆರೆಲ್ನ ಈ ಸಂದರ್ಭ ನೆನಪು ಮಲ್ತೊಂದು ವೇದಿಕೆ ಎಡುಪಿನಂಚಿನ ಈ ಸಂಸ್ಥೆದ ನಿರ್ದೇಶಕರಾಯಿನಂಚಿನ ವಾಸುದೇವ ಗಟ್ಟಿ ಇರಲೆ ಅಂಜನೆ ಅಧ್ಯಕ್ಷರಾಯಿನಂಚಿನ ಪದ್ಮನಾಭ ಗಟ್ಟಿ ಇರಲೆ ಅಂಜನೆ ಸಂಚಾಲಕರಾಯಿನ ರವೀಂದ್ರ ಬಂಗೇರ್ರೆ ಈ ವೇದಿಕೆದ ಮುಂಭಾಗಡು ಆಸೀನರಾಯಿನಂಚಿನ ಮಾತ ಭಕ್ತ ಬಾಂಧವರೇ ಸಪ್ತಸ್ವರ ಕಲಾ ಕೇಂದ್ರ ಅಂದ್ ಮಲ್ಪನ ಒಂಜಿ ಸಂಸ್ಥೆ 33ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಮರಕಳಬೆಟ್ಟು ಕ್ಷೇತ್ರದ ಈ ಜಾಗೇಡು ಅವು ಗೌಜಿಡು ಮಲ್ತೊಂದು ಉಂಡು ಒಂದು ಪನ್ಪುನ ಒಂದು ವಿಚಾರ ಉಂಡತ್ತ ಅವು ಒಂಜಿ ಅಭಿನಂದನೀಯ ಕಾರ್ಯ ಅಂದ್ ನಾನು ಪನ್ನೊಂದುಲ್ಲೆ ದಯೆಂದು ಪಂಡ ಈ ವಾರ್ಷಿಕೋತ್ಸವ ಅಂದ್ ಪಂಡ ಅವು ವರ್ಷಡು ಒಂಜಿ ದಿನ ಉತ್ಸವ ಮಲ್ಪನಂಚಿನ ಒಂಜಿ ಕಾರ್ಯಕ್ರಮ ಐಟ್ಲ ಈ ವಾರ್ಷಿಕೋತ್ಸವ ಅಂಡ ಇದೊಂದು ಕೊಂಚ ವಿಶೇಷವಾಯಿನ ಒಂಜಿ ವಿಶೇಷತೆ ಉಂಡು ದಯೆಂದು ಪಂಡ ಒಂಜಿ ಮರಕಳ ಬೆಟ್ಟು ಜಾತ್ರೆ ದಲ್ಪ ಒಂದು ಊರ್ದ ಜಾತ್ರೆ ಈ ಜಾತ್ರೆ ದಲ್ಪ ಈ ಸಪ್ತಸ್ವರ ಕಲಾ ಕೇಂದ್ರ ಇಂಚಿತ್ತಿ ಒಂಜಿ ಕಾರ್ಯಕ್ರಮನು ವಾರ್ಷಿಕೋತ್ಸವವನ್ನು ಮಲ್ತೊಂದು ಒಂಜಾತ್ ಜನಗಳಿಗೆ ಸಂತೋಷ ಕೊರ್ಪುನಂಚಿನ ಕೆಲಸನು ಒಟ್ಟಿಗೆ ಮಲ್ತೊಂದು ಕ್ಷೇತ್ರನ ಬೆಳಗೋಣಂಚಿನ ಕಾರ್ಯನು ಮಲ್ತೊಂದುಂಡತ್ತ ಅವು ಭಾರಿ ಎಡ್ಡೆ ಕಾರ್ಯಕ್ರಮ ಇಂಚಿತ್ತಿ ಕೆಲಸನು ವಾಸುದೇವ ಗಟ್ಟಿ ಮೇರ ನೇತೃತ್ವಡು 32 ವರ್ಷದಿಂಚಿ ಅವರು ಈ ಜಾಗಡು ಮಲ್ತೊಂದುಲ್ಲೇರೊಂದು ಬಂಡ ಅವು ವಿಶೇಷಣೆ ಬಂಡ ಖಂಡಿತ ಅವು ತಪ್ಪ ಒಂದೆ ಅಂಚಿತ್ತಿ ಎಡ್ಡೆ ಕೆಲಸ ಈ ಜಾಗಡ ಆವೊಂದುಂಡು. ಈ ಮುಖ್ಯವಾದ ವಾಸುದೇವ ಕೊಣಾಜೆ ಮೇರೆ ಭಾರಿ ವರ್ಷದಿಂಚಿನ ಎಂಕ್ಲೆ ಪರಿಚಿತ ಇತ್ತಿನಾರು ದಾಯಂದು ಬಂಡ ಆರು ಈ ಜಾಗಡು ಸಂಗೀತ ಸಾಹಿತ್ಯ ನೃತ್ಯ ಈ ಕಲೆಯನ್ನು ಮಾತ್ರ ಈ ಊರ್ದ ಜನಗಳಿಗೆ ಮಾತ್ರ ಪರ ಊರ್ದ ಜನಗಳಿಗೆಲ್ಲ ತೊಯ್ಪಾದು ಕೊಡ್తున్నారు ಆರೆ ಮಸ್ತ್ ಈ ಸಪ್ತಸ್ವರ ಕಲಾ ಕೇಂದ್ರ ಅಂದರು ಸ್ಥಾಪನೆ ಮಲ್ತೊಂದು ಅಲ್ಪ ಒಂಜಾತ್ ಜೋಕ್ಲೆಯನ್ನು ಮಾತ್ರ ಸೇರ್ಸಾದೆ ಆ ಜೋಕ್ಲೆಗೆ ಎಡ್ಡ ರೀತಿದ ಅವು ತಬಲಾ ವಾದಕ ಉಪ್ಪು ಹಾರ್ಮೋನಿಯಂ ಉಪ್ಪು ಸಂಗೀತ ಉಪ್ಪು ನೃತ್ಯ ಉಪ್ಪು ಇಂಚಿತ್ತಿ ಒಂಜಿ ಪ್ರತಿಭಾ ಕೌಶಲ್ಯವನ್ನು ಮಾತ್ರ ಜನಕ್ಲೆಗೆ ಕಲ್ಪಾದು ಕೊಡ್తున్నారు ವಾಸುದೇವ ಕೊಣಾಜೆ ಅಂಚಾದೆ ಈ ಊರುಡು ಓಲೋಲು ಭಜನಾ ಕಾರ್ಯಕ್ರಮ ಆಡು ಸಂಗೀತ ಕಾರ್ಯಕ್ರಮ ಆಡು ಅಥವಾ ನೃತ್ಯ ಕಾರ್ಯಕ್ರಮ ಆಡು ಎಂಚಿನ ಕಾರ್ಯಕ್ರಮ ನಡೆದೊಂದಿತ್ತನಲ್ಲ ಅವಳು
ವಾಸುದೇವ ಕೊಣಾಜೆಯರ್ನ ಶಿಷ್ಯರು ಮಾತ ಆ ಕಾರ್ಯನು ಮಲ್ತೊಂದುಲ್ಪುನವು ಭಾರಿ ಸಂತೋಷದ ವಿಚಾರ. ಅಂಚಾದೆ ವಾಸುದೇವ ಕೊಣಾಜೆ ಬೇರೆ ಮಲ್ಪುನಂಚಿನ ಕೆಲಸ ಕಾರ್ಯ ಒಂದು ಭಾರಿ ಎಡ್ಡೆ ಕಾರ್ಯ. ಸಂಗೀತ ಸಾಹಿತ್ಯ ಕಲೆ ಎಂದು ಬಂದ್ಬಿಡವು ಅವು ನಮ್ಗೆ ಧಾರ್ಮಿಕವಾಯಿನಂತ ಒಂಜಿ ರೀತಿಯ ಒಂಜಿ ವಿದ್ಯೆಯನ್ನು ಬಂದ್ಬಿಡವು ಬುದ್ಧಿಗೆ ಒಂಜಿ ಮನಸ್ಸಿಗೆ ಒಂಜಿ ಎಡ್ಡೆ ಬುದ್ಧಿನ ಕೊರ್ಪುನಂಚಿನ ಒಂಜಿ ಕಾರ್ಯ ಮಲ್ತೊಂದಾಂಡ ನಮ್ಮ ಈ ಸಂಗೀತ ಸಾಹಿತ್ಯ ಕಲೆ ಎಂದು ಬಂದ್ಬಿಟ್ಟು ನಾವು ನಮ್ಮ ಜನಗಳಿಗೆ ಒಂಜಿ ರೀತಿಯ ಹೃದಯಗೂ ಒಂಜಿ ಸಂಸ್ಕಾರ ಕೊರ್ಪುನಂಚಿನ ಕೆಲಸ ನಾವು ಮಲ್ಪುಂಡು. ಸಂಗೀತ ಸಾಹಿತ್ಯ ಕಲೆ ಏತು ವಿಶೇಷ ಅಂತ ಬಂಡ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಸಮಾನ ಅಂದು ನಮ್ಮ ಹಿರಿಯಕ್ಕಳು ಬಂಡೇರು. ಅಂಚಾದೆ ಅವು ದಾಯ ಬಂಡೇರು ಬಂಡ ನಮ್ಮ ಶಿಕ್ಷಣದ ವಿದ್ಯೆದ ಜೊತೆಗೆ ನಮ್ಮ ಜನಗಳಿಗೆ ಒಂದಷ್ಟು ಸಂಸ್ಕಾರ ಕೊರ್ಪುನಂಚಿನ ಒಂಜಿ ಕಾರ್ಯ ಉಂಡತ ಅಂಚಿನ ಎಡ್ಡೆ ಕಾರ್ಯ ಭಾರಿ ಒಂಜಿ ವರ್ಷದಿಂಚಿ ಈ ಸಂಸ್ಥೆದ ಮೂಲಕ ಅವು ನಡ್ತೊಂದು ಬರ್ತದೇನೆ. ಅಂಚಾದೆ ಆ ಎಡ್ಡೆ ಕಾರ್ಯಗೂ ಜನಕ್ಕುಲ್ಲ ಒಂಜಾತ್ ಒಂಜಿ ಪ್ರೋತ್ಸಾಹವನ್ನು ಕೊರೊಂದು ಬತ್ತೇರಿ. ಇತ್ತೆ ಸಪ್ತಸ್ವರ ಕಲಾ ಕೇಂದ್ರ ಅಂದ್ಬಿಟ್ಟು ನಾವು ಎಡ್ಡೆ ಕ್ರಿಯಾಶೀಲ ಜನಕ್ಕಳನ್ನು ಪಡೆಯೊಂದು ಇತ್ತೆ ಬೇತೆ ಬೇತೆ ಆ ಜವಾಬ್ದಾರಿಯನ್ನು ವಹಿಸೊಂದು ಅಕ್ಲೆ ಕೆಲಸ ಮಲ್ತೊಂದುಲ್ಲೇರಿ. ವಾಸುದೇವ ಕೊಣಾಜೆಯರ್ನ ಈ ಒಂಜಿ ಕೇಂದ್ರಡು ಒಂಜಾತ್ ಜೋಕುಲು ಅಂದರೆ ಒಂಜಿ 10 ಜೋಕುಲು ಸಂಗೀತನ ಕಲ್ತೊಂದುಲ್ಲೇರಿ, ಬೊಕ ಸಂಗೀತ ವಾದ್ಯನ ಕಲ್ತೊಂದುಲ್ಲೇರಿ, ತಬ್ಲಾ ವಾದ್ಯನ ಕಲ್ತೊಂದುಲ್ಲೇರಿ. ಇಂದು ಭಾರಿ ಎಡ್ಡೆ ಕೆಲಸ ಮಾತ್ರ ಅತ್ತಂದ್ರೆ ಈ ಊರುಡು ಮಾತ್ರ ಅತ್ತೆ ಪರ ಬೇತೆ ಜಾಗ ಇಲ್ಲ 10-15 ದಿಕ್ಕಡು ಈ ಒಂಜಿ ತರಬೇತಿ ಕಾರ್ಯಲು ಆರ್ನ ಮುಖ್ಯ ನಾವು ನಡ್ತೊಂದುಂಡು. ಅಂಚಿನ ಗುರುಸ್ಥಾನಗೂ ಒಂಜಿ ರೀತಿಯ ವಿಶೇಷವಾದಂತಹ ವಾಯಿನ ಒಂಜಿ ಗೌರವವನ್ನು ಕೊರೊಂದು ಬರ್ತನಾರಿ. ಇಂಚಿತ್ತಿ ಎಡ್ಡೆ ಕೆಲಸನು ಜ್ಞಾನದ ಒಟ್ಟಿಗೆ ಸಂಸ್ಕಾರ ಕೊರ್ಪುನಂಚಿನ ಈ ಎಡ್ಡೆ ಕೆಲಸನು ಆರು ಮಲ್ತೊಂದುಲ್ಲೇರಿ. ಅವು ನಿಜವಾದಲ ಅಭಿನಂದನೀಯ. ಈ ಮರಕಳ ಬೆಟ್ಟು ಅನ್ಪಣ ಈ ಜಾಗೆಡ್ ಎಷ್ಟೋ ವರ್ಷದಿಂಚ ವಾರ್ಷಿಕೋತ್ಸವ ನಡತೊಂದು ಹೋಗ್ತುಂಡು. ಮುಖ್ಯವಾದ ಈ ದೈವೀ ಸ್ಥಾನಡು ಇಂಚಿತಿ ಕೆಲಸ ಕಾರ್ಯ ನಡತನೇ ಆ ಕ್ಷೇತ್ರ ಏಪಲ ಬೆಳಗುಣೆ. ಅಂಚಾದೆ ಒಂಜಿ ದಿಕ್ಕಡ್ದು ಭಜನಾ ಕಾರ್ಯಕ್ರಮ, ಬೊಕ್ಕೊಂಜಿ ದಿಕ್ಕಡ್ದು ನೃತ್ಯ ಕಾರ್ಯಕ್ರಮ, ಬೊಕ್ಕೊಂಜಿ ದಿಕ್ಕಡ್ದು ಸಂಗೀತ ಕಾರ್ಯಕ್ರಮ ಮಾತ್ರ ತಂದೆ ಐತ ಒಟ್ಟಿಗೆ ಒಂಜಾತೆ ಚಿಂತನಶೀಲ ಜನಕಲೇನು ಧಾರ್ಮಿಕ ಮನೋವೃತ್ತಿ ಇತ್ತಿನಂಚಿನ ಜನಕಲೇನು ಮಾತ್ರ ಅವರು ಸೇರ್ಸ ಒಂದು ಧರ್ಮ ಚಿಂತನೆ ಮಲ್ಪುನಂಚಿನ ಕೆಲಸನಲ್ಲ ಆರು ಮಲ್ತೊಂದುಲ್ಲೇರು ಬಂಡ ಅವು ಸಪ್ತಸ್ವರ ಕಲಾ ಕೇಂದ್ರ ಮಲ್ಪುನಂಚಿನ ಒಂದು ಎಡ್ಡೆ ಕೆಲಸ ಅಂತ ಬಂದಿದ್ರೆ ಖಂಡಿತ ತಪ್ಪವಂದೆ. ಈ ಊರುಡು ನಡಪುನಂಚಿನ ಮಾತಾ ಕಾರ್ಯಕ್ರಮಗಳು ಅವು ಧಾರ್ಮಿಕವಾಯಿನ ಕಾರ್ಯಕ್ರಮಲಾದುಪು, ಸಾಮಾಜಿಕವಾಯಿನ ಕಾರ್ಯಕ್ರಮಲಾದುಪು, ಶೈಕ್ಷಣಿಕವಾಯಿನ ಕಾರ್ಯಕ್ರಮಲಾದುಪು ಮಾತಾ ಕಾರ್ಯಕ್ರಮಗಳ ಈ ಒಂಜಿ ಕಲಾ ಕೇಂದ್ರ ಸಹಕಾರವನ್ನು ಕೊರೊಂದು ಬತ್ತೊಂದುಂಡು. ಅಂಚಾದೆ ಊರುಡು ಮಲ್ಪುನಂಚಿನ ಈ ಎಡ್ಡೆ ಕಾರ್ಯಗೂ ನಿಖಿಲ ಮಾತ ಪ್ರೋತ್ಸಾಹ ಕೊರ್ಪುನವು ನಮ್ಮ ಒಂದು ಧರ್ಮ ಅಂದ್ರೆ ಈ ಸಂದರ್ಭ ಪಣ್ಣೊಂದು ನಮ್ಮ ಈ ಜಾಗಡುಪುನಂಚಿನ ಆ ವೈದ್ಯನಾಥೆ ನಮ್ಮ ಈ ಊರ್ದ ರಾಜನ್ ದೈವ ವೈದ್ಯನಾಥ ಏನು ಬಂಡ ರಾಜನ್ ದೈವ ಅಂಚಾದೆ ಆ ರಾಜನ್ ದೈವ ಮುಖ್ಯವಾದ ನಮ್ಮ ನಂಗೆ ರಕ್ಷಣೆ ಕೊರ್ಪುನಂಚಿನ ಒಂಜಿ ದೈವ ನಂಬಿನಾಗೆ ಇಂಬು ಕೊರ್ಪುನಂಚಿನ ದೈವ ಏರು ಆ ದೈವನು ನಮ್ಮೊಂದು ಉಪ್ಪರ ಏರು ಐನು ಭಕ್ತಿಡು ಶ್ರದ್ಧೆಡು ಐನ ಸೇವೆ ಮಲ್ತೊಂದು ಉಪ್ಪೇರ ಅಕ್ಲೇನೆ ಏಪಲ ಆ ದೈವ ಕೈ ಬಿಡ್ತಿಜಿ ಈತನೆಟ್ಲ ಕೈ ಬಿಡ್ತಿಜಿ ಅಕ್ಲೆಗೆ ಎಂಚಿನ ಅನುಗ್ರಹ ಮಲ್ಪಡೋ ಆ ಅನುಗ್ರಹ ನಾವು ಮಲ್ತೊಂದು ಬತ್ತಿನಂಚಿನ ಒಂಜಿ ದೈವ ಅರಸು ಮಂಡಿತಾಯ ದೈವ ಆ ದೈವದ ಜಾಗೆಡೆ ಇಂಚಿತ್ತೆ ಧರ್ಮ ಚಿಂತನೆ ನಾವು ಮಲ್ತೊಂದು ನಾವು ನಮ್ಮ ಅವು ಸತ್ಕರ್ಮ ಸತ್ಕಾರ್ಯ ಸಚ್ಚಿಂತನೆ ಪಂಡದು ಯಾನೆ ಈ ಸಂದರ್ಭ ಪಣ್ಣೊಂದುಲ್ಲೆ ಮಾತ್ರ ತಂದೆ ನಮ್ಮ ಜಾಗೆಡೆ ಮುರಾಣಿ ತಾನ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರ ಉಂಡು. ಉಳ್ಳಾಲ್ತಿ ಅಮ್ಮನ ಕ್ಷೇತ್ರ ಉಳ್ಳ ಇತ್ತೆ ಎಡ್ಡೆ ಕೆಲಸ ಕಾರ್ಯಗಳು ಬಾರಿ ಪುರ್ಲುಡು ನಡತೊಂದುಂಡು ದಾಯ ನಡತೊಂದುಂಡು ಬಂಡ ಈ ಊರದ ಜನಕ್ಕಳು ಐತಮಿತ್ ನಂಬಿಕೆ ದೀತೆರಿ. ಐತಮಿತ್ ನಂಬಿಕೆ ದೀದು ಆಯ್ಕೆ ಸರಿಯಾಯಿನ ಒಂಜಿ ಸಹಕಾರ ಕೊರೊಂದು ಬತ್ತನೆ ಹಿಡ್ದಾದು ಎಷ್ಟೋ ಜನಕ್ಕಳು ಸೇರ್ದು ಆ ಉತ್ಸವವನ್ನು ಬಾರಿ ಪುರ್ಲುಡು ಮಲ್ತೊಂದುಲ್ಲೇರಿ. ಅಂಚನೆ ನಮ್ಮ ಮಿತ್ತುಗಳ ಒಂಜಾತ್ ಅಲ್ಲಿ ಮುಖ್ಯವಾದ ವೈದ್ಯನಾಥನ ಬಂಡಿ ಅವು ಬೊಲ್ಮದ ಬಂಡಿಂದ ಈ ನಾಡಿಡು ಬಾರಿ ಪ್ರಸಿದ್ಧವಾಯಿನ ಒಂಜಿ ಪಾತೆರುಂಡು ಬೊಲ್ಮದ ಬಂಡಿಯಿಂದ ಆ ವೈದ್ಯನಾಥನ ಆ ಒಂಜಿ ಜಾಗದ ಜೀರ್ಣೋದ್ಧಾರ ಕಾರ್ಯಲ ನನ್ನ ಮಿತ್ತಿಗೆ ನಡಪೆರ ಉಂಡು. ಆ ಜೀರ್ಣೋದ್ಧಾರ ಕಾರ್ಯಲ್ಲ ನಾವು ಮಾತೆರ್ಲ ಸೇರೊಂದು ಜಾತಿ ಧರ್ಮ ವರ್ಗ ಭೇದ ಇದ್ದಂದ್ರೆ ಮಾತೆರ್ಲ ಆ ದೈವದ ಮಿತ್ತು ನಂಬಿಕೆ ಇದೆ
ಆ ರೀತಿ ನಾವು ಇಡೇ ಮುಟ್ಟ ಈ ಬ್ರಹ್ಮಕಲಶ ಜೀರ್ಣೋದ್ಧಾರ ಕಾರ್ಯ ಬ್ರಹ್ಮಕಲಶವನ್ನು ಮಲ್ತೊಂದು ಬತ್ತದನ ಅಂಚನೆ ಮಿತ್ತದ ಆ ಒಂಜಿ ಜೀರ್ಣೋದ್ಧಾರ ಕಾರ್ಯವನ್ನ ಬ್ರಹ್ಮಕಲಶೋತ್ಸವನ ಮಾತೆರ್ಲ ಕೊಟ್ಟು ಸೇರಿದು ಒಂಜೇ ಏಕ ಮನಸ್ಸಿಡು ಒಳ್ಳೆ ರೀತಿಯ ಭೇದ ಇಜ್ಜಂದೆ ನಾವು ಆ ಕೆಲಸವನ್ನು ಮಲ್ಪೊಡೊಂದು ಪಂಡೊಂದು ಆ ಮಲ್ತನ ನಾಡ ನಂಕಲ ಎಡ್ಡೆ ಈ ಊರುಗಳ ಎಡ್ಡೆ ಈ ಸಂದರ್ಭ ಪಂಡೊಂದು ಒಳ್ಳೆಯ ಕಾರ್ಯ ಇಂಚಿತ್ತಿ ಕಾರ್ಯವು ಮಾತಾ ರೀತಿಯ ಸಹಕಾರವನ್ನು ಕೊರೊಂದು ಬತ್ತಿನ ನಮ್ಮ ಮಾತಾ ನಾ ಮಿತ್ತುಗಳ ಈ ಸಹಕಾರವನ್ನು ಕೊರಕ ಈ ಸಪ್ತಸರ ಕಲಾ ಕೇಂದ್ರ ಮಲ್ತೊಂದು ಬತ್ತಿನಂಚಿನ ಈ ಕಾರ್ಯಗಳ ನಮ್ಮ ಸಹಕಾರ ಕೊರೊಂದು ಬರ್ಕ ಅಂತ ಬಂದ್ಬಿನ ಪಾತ್ರನು ಪಣ್ಣೊಂದು ವಾಸುದೇವ ಕೊಣಾಜಿಯರು ಇಂಚಿನ ಎಡ್ಡ ಕೆಲಸನು ಮಲ್ತೊಂದು ಬತ್ತದೇರ ಅವು ಆ ಒಂಜಿ ಕಾರ್ಯವು ಬೊಕ್ಕ ಅರೊಟ್ಟಿಗೆ ಸೇರ್ನಂಚಿನ ಮಾತ ಆ ಸಪ್ತಸರ ಕಲಾ ಕೇಂದ್ರಗಳು ಏರೇರು ಕೆಲಸ ಕಾರ್ಯನು ಮಲ್ತೊಂದು ಉಳ್ಳೆರ ಅಕ್ಲೆಗೆ ಮಾತರಿಗಳ ಶ್ರೀ ಅರಸು ಮುಂಡಿತಾಯ ಆ ದೇವ ಪೂರ್ಣಾಗ್ರಹವನ್ನು ಕೊರಡು ಅಕ್ಲೆಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯನು ಅನುಗ್ರಹಿಸಡು ಪಂಡದು ಪ್ರಾರ್ಥನೆ ಮಲ್ತೊಂದು ಏನು ಎರಡು ಪಾತ್ರ ಅಂತವೆ ಮಾತರಿಗಳ ನಮಸ್ಕಾರ. ದೈವ ದೇವರನ್ನ ಮಾತ ಕೆಲಸ ಕಾರ್ಯದ ಬಗ್ಗೆ ವಿಶೇಷವಾದ ಒಂಜಿ ಕೆಲಸ ಮಲ್ತೊಂದು ಚಿನ್ನ ನಮ್ಮ ರವೀಂದ್ರ ಕಲ್ಲಿ ಮರ್ಮೇರು ಬಾರಿ ಪೊಲುಡು ಈ ವಿಚಾರವಾದ ಪಾತಿರೇರು ಮೇರೆಗೆ ಈ ಕಾರ್ಯಕ್ರಮದ ಪರವಾದ ತುಂಬ ಉಡಲ್ದು ನೀವು ಸೊಲ್ಮೆ ಸಂದ ಒಂದಲ್ಲೇ ಉತ್ಸವದ ಪರವಾದ ಈ ಸಭೆಲಿಸಿದ ಪರವಾದ ಮೋಕೆ ಹಿಡಿದುಕೊಂದಿಲ್ಲ ಮೇರೆಗೆ ಸುಂಬರ ಕೋಟ್ಯಾನ್ ತಾಕಟ್ಟೆ ಮೇರೆ ಶಾಲ್ ಪಾರ್ದು ಬಚ್ಚಲ್ ಬಜ್ಜಿ ಕೊಟ್ಟು ಮೋಕೆ ಹಿಡಿದುಕೊಂಡು ಬಿನ್ನೆ ಮಲ್ತೊಂಡ್ಲೆ ಮೇರೆಗೆ ನರ್ಸುಗೌಡ ಮೇರೆ ಬಚ್ಚಿದ ಬಜ್ಜಿ ಎಂಚನೆ ಶಾಲ್ ಪಾರ್ದು ಅರೇನು ಮೋಕೆ ಹಿಡಿದುಕೊಂಡು ಬಿನ್ನೆ ಮಲ್ತೊಂಡ್ಲೆ ಸಭೆಲಿಸಿದ ನಾನು ಮಲ್ಲ ಬಿನ್ನೆ ಶ್ರೀಯುತ ಸತೀಶ್ ಕುಂಪಳ ಮಾಜಿ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಗ್ಗೆ ಇಂಥ ಮಲ್ಲ ಬಿನ್ನೆರಾದ ನಮ್ಮ ಮಾನಾಧಿಕಾರಿಗಳೇ ಮೇರಿತ ಎರಡು ಪಾತ್ರೆಗಳು ಬಿನ್ನೆ ಮಲ್ತಂದು ವೇದಿಕೆಡೆ ಒಪ್ಪುನಂಚಿನ ಮಾತ ಹಿರಿಯಗ್ಲೆ ಆತ್ಮೀಯ ಬಂಧುಲೆ ಗ್ರಾಮದ ದೇವರನ ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಅಂಚನೆ ಮುಲ್ತ ನಿತ್ಯ ನಿರಂತರ ಆರಾಧನೆ ಮಲ್ಪನ ಅಂಚಿನ ದೈವಾಲಯನ ಪ್ರಾರ್ಥನೆ ಮಲ್ತಂದು ಇನಿ ನೇಮ ನಿಜವಾದ ಪ್ರಾರಂಭ ಹೊಡಿತಾನೆ ನಮ್ಮ ಈ ವೇದಿಕೆದ ಸಭಾ ಕಾರ್ಯಕ್ರಮ ಮುಗಿಯರೆ ಕಾಪುನು ಸತ್ಯದೇ ಅಂಚಾದ ಪುನಗ ಇನಿ ನಮ್ಮ ನೇಮ ನಂಗೆ ಭಾರಿ ಮುಖ್ಯ ಇಡೀ ವರ್ಷ ನಮ್ಮ ಈ ನೇಮದ ಕಾರ್ಯಕ್ರಮಗೋಸ್ಕರ ಕಾತೊಂದಪ್ಪ ಭಾಷಣ ನಮ್ಮ ಯಾಪಲಕೇನೊಲಿ ಭಾಷಣ ಯಾಪಲ ಮಲ್ಪೊಲಿ ಅಂಚಾದ ಪುನಗ ಬೇತೆ ಬೇತೆ ಸಂದರ್ಭದ ಪಾತ್ರೆ ಅವಕಾಶ ಸಿಕ್ಕನು ಮಾತಿರ್ಲ ಈ ನೇಮದ ಭಕ್ತಿದ ಈ ತೂಪುನಂಚಿನ ಸಂದರ್ಭದ ಮಾತಿರ್ಲ ಈ ಒಂಜಿ ಭಕ್ತಿದ ನೇಮದ ಕಾರ್ಯಕ್ರಮಕ್ಕೆ ನಮ್ಮ ಮಾತೆಲ್ಲ ಸೇರಿದ ನೇಮ ಅಪನಿಗೆ ನಮ್ಮ ತೂಕ ಅಂದ ಈ ಸಂದರ್ಭದ ಪನೊಂದು ವೇದಿಕೆಯ ಉಪನ ಮಾತೆರೆಗಳ ಅತ್ಯಂತ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸ ಒಂದು ಸಪ್ತಸರ ಕಲಾ ಕೇಂದ್ರದ ವಾಸುದೇವನ್ನೇ ಅತ್ಯಂತ ಎಡ್ಡ ರೀತಿದ ಕಲಾ ಪ್ರತಿಭೆ ಇತ್ತಿನಾರು ಕೋನಾಜೆಗೆ ಅತ್ಯಂತ ಎಡ್ಡ ರೀತಿದ ಪುದರ್ ಕಂತಿನಾರು ಮುರಣಿ ನರೇಂದ್ರ ಮೋದಿನ ಬಗ್ಗೆ ಒಂಜಿ ಪದ್ಯನ ಬರೆದು ಐನ CD ಮಲ್ತಿದ್ದು ಬಿಡುಗಡೆ ಮಲ್ತಿನಾರು ನಂಗೆ ಮಾತರೆಗಳ ಅತ್ಯಂತ ಗೌರವಿತವನಂಚಿನ ವಾಸುದೇವನ್ನೇ ಕೋನಾಜೆಡು ಉಪ್ಪುನೇ ನಂಗೆ ಮಾತರೆಗಳ ಗೌರವ ಅಂಚಾದ ಅರ್ನ ಈ ಒಂಜಿ ಸಂಘಟನಾತ್ಮಕ ಶಕ್ತಿ ದುಂಬಾಗ ಮುಂದುವರಿಸಡಂದು ಈ ಸಂದರ್ಭದ ಪನೊಂದು ಅವಕಾಶ ವಂದಿಸದೇನ ಪಾತ್ರಂತವೆ ಜೈ ಹಿಂದ್ ಜೈ ಕರ್ನಾಟಕ ಬರೀ ಪುರ್ಲುಡು ರಡ್ಡು ಪಾತ್ರೆ ಪಣೆ ಸತೀಶ್ ಅಣ್ಣಗೆ ಸೊಲ್ಮೆ ಸಂದ ಒಂದು ನನರಿ ನಮ್ಮೊಟ್ಟಿಗೆ ಮಲ್ಲ ಬಿಣ್ಣರಾದುಳ್ಳೇರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ನಿಕಟಪೂರ್ವ ಅಧ್ಯಕ್ಷರೇನಂತೆ ಶ್ರೀಯುತ ಸಂತೋಷ್ ಕುಮಾರ್ ಇಬ್ಬರು ಮೇರೆ ರೀತಿ ರೆಡ್ಡು ಮದಿಪು ಅರಸು ಮುಂಡಿತಾಯ ದೇವರನ ಚರಣ ಪಾದ ಕಮಲಾರವಿಂದ ಅಡ್ಡ ಬೊರಂದು ಹಪ್ಪೆ ಉಲ್ಲಾಲ್ದಿನ ಈ ಪೊರ್ತರು ಸಾಷ್ಟಾಂಗ ಅಡ್ಡ ಬೊರಂದು ವಿಶೇಷವಾಯಿನ ಒಂಜಿ ಜಾತ್ರೆ ನಮ್ಮೂರ ಜಾತ್ರೆ ಬಂದು ಪುದರ್ತಿದ್ದು ನಮ್ಮೂರ ಜಾತ್ರೆ ಬೇತೆ ಬೇತೆ ಕಾರ್ಯಕ್ರಮವನ್ನು ಆಯೋಜನೆ ಮಂತದ್ದು ನೇಮಲ ಜನ ತೀಯರ ಬರೋಡು ನೇಮದೊಟ್ಟಿಗೆ ಜನಕ್ಕಳು ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೀಯರ ಬರಡು ಪನ್ಪುನ ಏಕೈಕ ಉದ್ದೇಶರು ವಾಸುದೇವ ಕೋನಾಜಿ ಅಂಬೇರ್ನ ವಿಶೇಷ ಮುತುವರ್ಜಿರು ಕ್ಷೇತ್ರ ಐತ ಅಧ್ಯಕ್ಷರೇನಂಚಿನ ಪದ್ಮನಾಭ ಗಟ್ಟ್ಯಾದಿಪ್ಪು ರವೀಂದ್ರನ್ಯಾದಿಪ್ಪು ಆ ಟೀಮ್ ದಕ್ಲೆನ ಒಂಜಿ ಮೇಲುಸ್ತುವಾರಿಡ್ಲ ಅತಿ ಪ್ರಯತ್ನ
ಒಂದು ಕಾರ್ಯಕ್ರಮ ಕೊರಡು ಈ ಕಾರ್ಯಕ್ರಮದ ಒಂದು ವೇದಿಕೆ ಮಂದರೆ ವೇದಿಕೆ ವಿಶೇಷವಾದ ಇನಿ ನಮ್ಮ ದೇವದಾಸ್ ಶೆಟ್ಟಿ ಕಲ್ಲಿಮಾರ್ ಗೊತ್ತುಳ್ಳೇರು ಎನ್ನ ಹಿರಿಯರು ಮಾರ್ಗದರ್ಶಕರು ನಿತ್ಯ ನಿರಂತರವಾದ ಒಂದು ಮನಮನಂಜನ ನಮ್ಮ ಭಟ್ರು ನಮ್ಮೊಟ್ಟಿಗೆ ಉಳ್ಳೇರು ಡಾಕ್ಟರ್ ಇಂಗ್ಲ ಕೂಟಾಜಿದ ಉಲ್ಲಾಲ್ತಿನ ಮುಕ್ತೇಶ್ವರ ಡಾಕ್ಟರ್ ಹರಿಕಿರಣ್ ಹಾರೆ ಸಮಾಜವು ಬೇತೆ ಬೇತೆ ಮಜಲ್ದು ಭಾರಿ ಸೇವೆ ಮಂತಂದುಳ್ಳೇರು ಆಯ್ತ ಒಟ್ಟಿಗೆ ಎನ್ನ ಅತ್ಯಂತ ಪ್ರೀತಿಯ ಮಿತ್ರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾಯನಂಚಿನ ಸತೀಶ್ ಕುಂಪಲ್ರು ಉಳ್ಳೇರು ಈ ಗ್ರಾಮದ ಉಪಾಧ್ಯಕ್ಷರು ಎನ್ನ ಪ್ರೀತಿದ ರಾಮಕೃಷ್ಣನೇ ನಮ್ಮೊಟ್ಟಿಗೆ ಉಳ್ಳೇರು ಎನ್ನ ಮಾಸ್ಟರ್ ರವೀಂದ್ರ ಮಾಸ್ಟರ್ನ ಕಾರ್ಯಗಳು ಅಡ್ಡ ಬುರಂದು ಆಯ್ತ ಬರೀಟ್ ವಾಸುದೇವನನ್ನು ಪಂಡ ವಿಶೇಷವಾಯಿನ ಆ ಜ್ಞಾನ ಭಂಡಾರನೆ ಇಪ್ಪುನಂಚಿನ ಪಾಂಡಿತ್ಯ ಇಪ್ಪುನಂಚಿನ ಒಂಜಿ ಈ ಗ್ರಾಮದ ಒಂಜಿ ಮುತ್ತು ಅವು ಕೇವಲ ಇದೇ ಕೊನಾಜೆಗೆ ಮಾತ್ರ ಸೀಮಿತ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಗಳು ಒಂಜಿ ದಿನ ಆ ಉಲ್ಲಾಲ್ ದಿನಲ್ಲ ನಮ್ಮ ಅರಸು ಮುಂದಿತ್ತ ದೇವರ ಆಶೀರ್ವಾದರು ಪೋಡು ಪಂಡದು ನಮ್ಮ ಪ್ರಾರ್ಥನೆ ಮುರಣಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಾದಂಚಿನ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ನ ಕೈಟ್ ನರೇಂದ್ರ ಮೋದಿಜಿನ ಬಗ್ಗೆ ಬರೆತಿನಂಚಿನ ವಿಶೇಷವಾಯಿನ ಆರೆನ ಅಂಜಿ ಸಂಕಲನ ಐನು ಕೇಂದ್ರ ಅಮಸರ ಮಂತೆ ಸಂತೋಷ್ ಅಂಡ ಐನು ಒಂಜಿ ದಿನ ಪುರುಸೊತ್ತರು ಅರೆನ್ಲೆ ತಂದು ಬರ್ತದೆ ಅನ್ನಡ ಐತ ಬಗ್ಗೆ ಪನ್ನೋಡು ಒಂಜಿ ದಿನ ವಾಸುದೇವನ ಇರು ಬರೋಡು ಐತೆ ಒಟ್ಟಿಗೆ ಎಂಗ್ಲಿನ ಸಿರ್ಲಾಲ್ದ ಮೋಹನನ್ನೇ ಈ ಊರ್ದ ಮಾಸ್ಟರ್ ಅನ್ನಲ್ಲ ಬೆಳ್ತಂಗಡದ ಸಿರ್ಲಾಲ್ ಅತ್ಯಂತ ಎಡ್ಡ ಬೇಲೆ ಮಂತಂದು ಈ ಊರ್ದ ಮಾತಾಡನ ಬಾಯಿಲ್ಲ ಸಿರ್ಲಾಲ್ದ ಮೋಹನನ್ನೇ ಬಂದ್ಮೋನಂಜಿ ವಿಶೇಷವನ್ನ ವಾ ಕಾರ್ಯಕ್ರಮ ಇತ್ತನಲ್ಲ ಮೋಹನನ್ನೇ ಇಲ್ಲ ಅಂಚ ವೇದಿಕೆ ಎದುರಿಪ್ಪಿನ ಸದ್ಯದ ಅಪ್ಪನಾಕ್ಲೆ ಪ್ರೀತಿದ ಜೋಕುಲು ಮಾತಾ ಭಗವದ್ಭಕ್ತ ಎನ್ನ ಸಹೋದರ ಬಂಧುಲು ವಿಶೇಷವಾದ ದಾಳ ಪಾತೆರ ಪೋಪಿಚಿ ಆಂಡ ಸಪ್ತಸ್ವರ ಕಲಾ ಕೇಂದ್ರ ಓಲು ನೇಮ ಇಪ್ಪಾಡು ಓಲು ಆಟ ಇಪ್ಪಾಡು ಓಲು ಜಾತ್ರೆ ಇಪ್ಪಾಡು ಓಲು ಬ್ರಹ್ಮ ಕೆಲಸ ಇಪ್ಪಾಡು ಓಲು ಶಾಲೆದ ಕಾರ್ಯಕ್ರಮ ಇಪ್ಪಾಡು ಓಲು ಭಜನಾ ಮಂದಿರ ಕಾರ್ಯಕ್ರಮ ಆ ಕಾರ್ಯಕ್ರಮ ಸಪ್ತಸ್ವರದ ಕಲಾ ಕೇಂದ್ರದ ಒಂಜಿ ಕಾರ್ಯಕ್ರಮ ಉಂಡೇ ಉಂಡು ಆಯ್ತಾ ಒಟ್ಟಿಗೆ ಇನಿ ನಮ್ಮೂರ ಜಾತ್ರೆ ಬಂದು ಭಾರಿ ಶೋಕರು ಒಂಜಿ ಕಾರ್ಯಕ್ರಮ ದೀತಾರೆ ಐಕೆ ವಿಶೇಷವಾದ ಅಭಿನಂದನೆ ಕೊಡೊಂದು ದಿಂಜ ಪಾತೆರ ಪೋಪುಜಿ ಒಂಜಿ ನೇಮ ಓಲು ಆಪುಂಡ ಆ ಊರುಡು ನಿಜವಾದ ಸಮೃದ್ಧಿ ಉಂಡು ಲೆಕ್ಕ ಒಂಜಿ ವರ್ಷ ನೇಮ ಆವಂದೇ ಕುಲ್ಲಾಡು ನೇಮ ಕಾರಣಾಂತರ ನೇಮ ಮುಂದೂಡಡು ಊರದ ಜನಕುಲಿನ ಮನಸ್ಸು ವಿಶೇಷವಾದ ಸಂಕಲ್ಪ ಆಪುಂಡು ನೇಮ ಆವಂದೆ ದಾದನ ಎಂಗ್ಲೆ ದೋಷ ನೇಮ ಆವಂದನೇ ಎಂಗ್ಲೆಗೆ ಎಂಚಿನ ಕಷ್ಟ ನೇಮ ಆವಂದನೇ ಎಂಗ್ಲೆ ಊರಿಗೆ ಎಂಚಿನಾನ ಒಂಜಿ ಅನ್ಯಾಯ ಆಪುಂಡು ಪಣಪಣಂಜಿಂದು ನೇಮ ಅವೇ ಸಮಯ ಅವೇ ಕಾಲ ಕಟ್ಟೋಡು ಆನಂದ ಊರ್ದ ಜನಕುಲು ಬರ್ತದೆ ಐಕ ಅಡ್ಡ ಬೋರ್ದು ಆ ಬೂಲೆದ ತಂದು ಇಲ್ಲಡೆ ಪೋದ ದಿನಾಲ ಪಾಡೊಂದಿತ್ತಂದ ಆ ದೇವರನ ಒಂಜಿ ಆಶೀರ್ವಾದ ಎಂಕ್ಲೆ ಉಂಡು ಓವು ಕೆಲಸರ ಕಷ್ಟ ಇತ್ತಂದಲ್ಲ ಸಾಕ್ಷಾತ್ತಾರು ಎಂಕ್ಲೆನ ಪಿರೌಡುಲ್ಲೇರು ಎಂಕ್ಲೆನ ಬುಡ್ದು ಪಾಡು ಜೇರು ಪನ್ಪುನ ಲೆಕ್ಕಾಚಾರ ಒಂಜಿ ಜ್ವರನೇ ಬರಡು ಒಂಜಿ ಕಾರ ದಂಟದ ಬೋರ್ದು ಒಂಜಿ ಬಿರಲಿಗೆ ಪೆಟ್ಟವಾಡು ಇಜಿಂದ ಒಂಜಿ ಜೋಕ್ಲೆಗೆ ಎಂಜಿನಲ್ಲ ಸಮಸ್ಯೆ ಬರಡು ಅಪ್ಪಗ ನೇಮ ಆಯ್ಜಿಂದ ಮಾತ್ರ ಒಂಜಿ ಆ ಸಮಸ್ಯೆ ಅಂದ್ರೆ ಮನಸ್ಸಿರಿಪ್ಪುಡು ಅಂಚಾದು ಪ್ರತಿವರಿಲ ಊರುಡು ಆಯಾಯ ಆ ಊರದ ಗ್ರಾಮ ದೇವರನ ಆ ನೇಮನು ಪ್ರತಿ ಒಂಜಿಲ ಭಾರಿ ನೆಟ್ಟು ಕೊರಿಯರ ದಾಲ ಇಜ್ಜಿ ನಿಜವಾದ 10,000 ರೂಪಾಯಿ ಕೊರಡು ಆನ ಪೂ ಕೊರ್ಪು ನಡೆ ಪೂತೈಸಲು 1,000 ಕೊಡ್ತಾನಲ್ಲ ಕೈ ಮುಗ್ಗಿದ್ದಂದ ನೆಮ್ಮದಿ ದಾದ ಒಂದು ಪಡ್ಬಟ್ರೆ ಅಂಚಾದ ನೇಮ ಇನಿ ಓಲ್ಲ ಎನ್ನ ಅಪ್ಪೊಂಜಿ ಏಪಲ ಪಂಪೇರು ನಮಗೊಂದು ಕಲಿಯುಗದ ಆಪುನಾಂತ ದೇವಸ್ಥಾನದ ಬ್ರಹ್ಮ ಕೆಲಸ ಕಲಿಯುಗದ ಆಪುನಂಚಿನ ಆ ದೇವರನ ಜೀರ್ಣೋದ್ಧಾರ ಕಲಿಯುಗದ ಆಪುನಾಂತ ಭಜನೆಯಲ್ಲಿ ಕಲಿಯುಗದ ಆತ ಭಜನಾ ಮಂದಿರದ ಜೀರ್ಣೋದ್ಧಾರ ಇನ್ನು ಮಾತ್ರ ಕಲಿಯುಗದ ಮಾತ್ರ ಆಯಾರ ಸಾಧ್ಯತೆ ಮಗ ಅಂದು ದಾದಂಡ ಕಲಿಯುಗದ ವಿಷಯ ಹೆಂಗೆ ಗೊತ್ತಿಜ್ಜಿಂದಲ್ಲ ಆ ಹಿರಿಯಗಳ ಕೇಂದ್ರ ಪತ್ನಿ ಇನಿ ತೂಲೆಗೆ ಓಲು ತೂನಲ್ಲ ಬ್ರಹ್ಮ ಕೆಲಸ 100 ವರ್ಷ 200 ವರ್ಷ ತುಂಬು ಪಡಾರಿ ಬೋರ್ದು ಆ ಐಟಿತ್ತಿನ ಕುರುಹುಲ ಇಜ್ಜಿಂದಲ್ಲ ಅಷ್ಟಮಂಗಲ ಪ್ರಶ್ನೆ ಇಂಚಿಂಚಿನ ಇತ್ತನೆಂದು ಪಿರ ಆ ಉದ್ಧಾರ ಆಪುನಂಜಿನ ತೂಪುನ ಓಲೋಲು ದೈವಸ್ಥಾನ ನೀನು ತೂಪುನಂಜಿನ ಪೊರ್ಲು ಅವಳು ಸಾವಿರ ಜನಗಳು ಸೇರುನಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಐಕ ಅರ್ಪಣೆ ಆಪನ ದಾದಂಡ ದೇವರು ಕೊರ್ಪೇರು ಪಿರ ಐಕ ಪಾಡುವರು ಅಂಚ ದೇವರು ಮಲ್ಲ ರೀತಿಯಲ್ಲಿ ಕೊರೊಂಡ ಏರಿಯಾಗೆ ಕೊರ್ಪೇರು ಅಕ್ಲು ಪ್ರತಿಯೊರಿಯಲ್ಲಿ ಆ ದೇವರಿಗೆ ಕೊರ್ಪುನಂಚಿನ ವಿಶೇಷವೇನ ಇನ್ನು ಕಾನೇರ ಜಂಜಿ 10-15 ಕಾರ್ಯಕ್ರಮ ಬಂದು ಪ್ರತಿ ಒಂಜಿ ಇದಕ್ಕೆಲ್ಲ ಸಾವಿರ ಜನಗಳು ಮೂಲೆ ಕೈತರೆ ಒಂಜಿ ಭಜನಾ ಮಂದಿರ ಸುದರ್ಶನ ಶ್ರೀಕೃಷ್ಣ ಭಜನಾ ಒಂಜಿ ಎನ್ನ ಅಂದಾಜು ಒಂಜಿ 2,000 ಜನಗಳು ಇರುತ್ತೆ ಅಜ್ಪನ ದಿನದ ಸಮಾರೋಪ ಕಾರ್ಯಕ್ರಮ ಆ ಕಾರ್ಯಕ್ರಮದ ಪೊರ್ಲು ನಗ ಏರೆಲ್ಲ ಖುಷಿ ಅವರು ಅಜ್ಪ ದಿನೋಡು ನಿರಂತರವಾದ 10-25 ಜನ ದಿನೋಲ ಅವಳು ದೀಪ ಪ್ರಜ್ವಲನೆ ದಿನೋಲ ಕಾರ್ಯಕ್ರಮ ದಿನೋಲ ಅನ್ನದಾನ
ನೆತ್ತ ಪೊರ್ಲು ಅದು ಇಡೀ ಊರಿಗೆ ಊರು ಸೇರುಂಡು ಅಂಚನೆ ನೇಮೋಡು ನೀ ಈತ್ತು ಜನ ಬತ್ತು ಸೇರಿದ ಬಂದ ನಾಟಕ ತೂವಿಯರ ಬರ್ತಾರೆ ಬಾಕಿದ ಕಾರ್ಯಕ್ರಮ ಆಂಡ ದೇವರನ್ನ ಆ ನೇಮದ ಬೂಲ್ಯತೆ ನೋಡುವ ಪನ್ಪುನ ಭಾವನೆ ಆ ಮದಿಮೆ ಆಯ್ನ ಜೋಕುಲನ ಕಂಡನ ಒಟ್ಟಿಗೆಲ್ಲ ಈ ನೇಮಗ ಬರ್ತದೆ ಅಕ್ಕಲೆ ಜೋಕಲೆಗೆ ಈ ಪರವೂರುಡು ಇತ್ತಿಂದಲ್ಲ ಪ್ರಸಾದ ಮುರಿದು ಕಡಪುರನಂಚಿನ ಶಕ್ತಿ ಆ ಉಲ್ಲಾಲ್ತಿಗಾದಿಪ್ಪು ನಮ್ಮ ಅರಸು ಮುಂದಿತ ದೇವರಿಗಾದಿಪ್ಪು ನಮ್ಮೊಂದು ಬತ್ತಿನಂಚಿನ ದೈವದೆ ಮಾತೆರೆಗಳ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನ ಕರುಣಿಸೋರು ದೇವರ ಮಿತ್ತು ಶ್ರದ್ಧೆ ಭಕ್ತಿರು ಏಪಮುಟ್ಟ ನಮ್ಮನ ದೇವರು ನಮ್ಮನ್ನು ಬುಡುಪುಜೇರಿ ಬಂದದ್ದು ಐತ ಒಟ್ಟಿಗೆ ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಗಳಿಗೆ ಪೂರೆರೆಗಳ ಎನ್ನ ಉಡಲ್ದಿಂಜಿನ ಸೊಲುಮೇಲಿನ ಸಣ್ಣ ಒಂದು ನೆಟ್ಟು ಏರು ಮಾತ ಬೆನ್ಪೆರ ಏರು ಮಾತ ನುಮ ಅಕ್ಲೆಗಳ ದೇವರು ನಾನಾತ ಎಡ್ಡ ಶಕ್ತಿ ಕೊಡುದು ನಾನಾತ ಪತ್ತು ಊರುಡ್ಲ ಎಡ್ಡ ಬೇಲ ಮನ್ಪುಡಂಚಿನ ಆ ಶಕ್ತಿನ ಪರಮಾತ್ಮೆ ಕೊರಡೆ ಪನ್ನೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಗಳಿಗೆ ಪೂರ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾದಿ ಎನ್ನ ಪಾತೆರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ ಬಾರಿ ಪೊರ್ಲದ ರೆಡ್ಡಿ ಪಾತ್ರ ಪಂಡಿ ಸಂತೋಷ ಸುಲ್ಮೆ ಸಂದ ವೇದಿಕೆ ಮಿತ್ತಿಪ್ಪು ಅಣೂರಿ ಮಲ್ಲ ಬಿನ್ನಿ ಕಾರ್ಯಕ್ರಮ ಇಟ್ಟು ಮಾತ ಇಟ್ಲ ಸುದರ್ಶನ ಪಟ್ರಿನ ಮಾರ್ಗದರ್ಶನ ಎಪ್ಪಲೇಪು ನಂಚನೆ ಪಾತ್ರ ಬಾರಿ ಪೊರ್ಲುದ ಬಂಗಾರದ ಬಟ್ಟಲ್ದ ಲೆಕ್ಕಂತನ ಗ್ರಾಮ ಅಂದು ಏಪಲ ಯಾನ ಬಣಿಯರಂಡು ಪ್ರಪಂಚೋಡಿ ಅತೀ ವಿಜೃಂಭಿಸ ಬಾರಿ ಪೊರ್ಲುದ ದೇಶವನ್ನ ನಮ್ಮ ಭಾರತ ದೇಶಡು ಕರ್ನಾಟಕ ಬಾರಿ ಉತ್ತಮ ದಯಬಣ್ಣನಿಕಲು ಬಾಕಿದ ರಾಜ್ಯದ ಮಾತ ತೂದು ಪರಾಂಡ ಕರ್ನಾಟಕದಂಜು ಪೊರ್ಲೇಬೇತೆ ಕರ್ನಾಟಕಡು ದಕ್ಷಿಣ ಕನ್ನಡ ಜಿಲ್ಲೆಡು ಕೊಣಾಜೆ ಗ್ರಾಮಡು ವೈದ್ಯನಾಥ ರಾಗಿಗಲ್ಲದ ಬತ್ತನ ಬೇಂಗೋಡಿ ಮುಟ್ಟೆಯನ್ನು ಬಿರ್ಕೊಂಡು ಈ ರಾಗಿಗಲ್ಲದ ಬತ್ತನ ಬೇಂಗೋಡಿ ಮುಟ್ಟದಂಜು ಪೊರ್ಲೇಬೇತೆ ಒಂಜಿ ಪುಂಡಿತ್ತು ನುಪ್ಪುಗಾಡು ಪಾಡ್ಯರ ಮೇಕುಬಾಡ್ರ ಕುಂಟುಗಾಡು ಈಕ್ಲ ತತ್ವಾರಪ್ಪ ಅಂದ್ರ ಐಕ್ಯ ಸರಿಯಾದ ನಮ್ಮ ಈ ಗ್ರಾಮಡು ಎಂಜಿ ಲಕ್ಕದು ಉಂತ್ವ ಏನು ಮಾಡುವುದು ವರ್ಷಕ್ಕೆ ದುಂಬುದ ಆ ಉಳ್ಳಾಲ್ದಮ್ಮ ಆಜಿನೋದು 7 ವರ್ಷಕ್ಕೆ ದುಂಬುದ ಈ ವೈದ್ಯನಾಥನ ಸಾಣಗು ನಮ್ಮ ಕೈಬಾಡೊಂದಿಲ್ಲ ಅವು ಸಾಣಗು ಕೈಬಾಡ್ದು ವರ್ಷ ಕೆಲವಾಂಡು ಅವು ಜೀರ್ಣೋದ್ಧರ ಜಪ್ಪುನಾಗ ನಾಗನ ಬನ ಆಡು ನಾಂಡು ಬನತ ಬೇಲಾಂಡು ಬಂಡಾರದ ಗುಟ್ಟಿ ಆವಡಾಂಡು ಬಂಡ್ಯಾರದ ಗೊಟ್ಟಿ ಆಂಡು ಉಳ್ಳಾಲ್ದೆಮ್ಮನ ಆಡು ಅಂದಾಂಡು ಈ ಸರ್ತಿದ ಅವು ಬಣ್ಣಗ ಪ್ರತಿ ಒಂಜಿ ಕಾರ್ಯಕ್ರಮ ಅಲ್ಲ ಏರ್ನ ಕೈಟ ಆವಡು ಅಂತ ದೈವ ಇಚ್ಚಾಡ ಅವೇ ಲೆಕ್ಕೊಡ ಆವಡು ಇಜ್ಜಿನ ಎಣ್ಮನೋದು ವರ್ಷ ದುಂಬು ಪಾಡಾರಿ ಬುಡ್ದು ಅಂಚಿನ ಉಳ್ಳಾಲ್ದೆಮ್ಮನ ಲೆಕ್ಕವರೆ ಬೊಲ್ಮೋದವ್ರು ಎಟ್ಟದೋ ಮಲ್ಲ ಘಟಾನ ಘಟಿನ ಹಾಕಲು ಮುಲ್ಲು ಪುಟ್ಟದು ಕಾರ್ಬಾರ ಮಲ್ತದ ಬೇರಿ ನಮ್ಮ ಲೆಕ್ಕಂದು ನಾಲ್ಕಲ ಕೈಟುಂದು ತಿಕ್ಕೋಡ ಅಂದು ಈ ದೇವರನ್ನ ವೈದ್ಯನಾಥನ ಜೀರ್ಣೋದ್ಧಾರ ಮಲ್ಪುಣ ನಂದಕ್ಕೆ ದುಂಬು ಏಪನೇ ಮಲ್ತದಲ್ಲಿ ಅಲ್ಪ ಇತ್ತು ಜನಸಂಖ್ಯೆ ಜಾಸ್ತಿ ಇಲ್ಲ ಕಣೆ ದುಂಬು ಜನಸಂಖ್ಯೆ ಕಡಿಮೆ ಆಗ್ತಂಡು ಅಂಗನ ಎಲ್ಲಿತ್ತಂಡು ಸಾನ ಎಲ್ಲಿತ್ತು ಬರೋದು ಇದ್ದ ಜನಸಂಖ್ಯೆ ಜಾಸ್ತಿ ಅದನ್ನ ಬರಲಾಡು ಅವಳ ನಮ್ಮ ಮುಕ್ತೇಶ್ವರರಿಗೆ ಒಂಜಿ ಯೋಗಂದು ಆರಿಗೆ ಜೀರ್ಣೋದ್ಧಾರ ಮಲ್ಪನ ಹಚ್ಚಿದ್ನ ಅದಕ್ಕೆ ಏಂಡನಿತ್ತೆ ಈ ಸರ್ತಿ ಜಪ್ಪಡು ನಂಗೆ ಜಪ್ಪಂದು ಜದ್ದೆ ಬಂಡೇರಿ ಈ ಸರ್ತಿ ಬಂಡಿ ಜಾತ್ರೆ ಆಯ್ನದ ಬೆರಿಕಿ ಸಾನ ಸಂಕೋಚ ಹಾಕೊಂಡು 5 ವರ್ಷದ ಉಲಾಯಿ ನಂಗೆ ಆಯ್ತಾ ಪೂರ್ತಿ ನಮ್ಮ ಬೇಲೆ ಹಾಕೋಣ ಸಾರ ಕಟ್ಲೆ ಲಕ್ಷ ಕಟ್ಲೆ ತಂದು ಕೋಟಿ ಕಟ್ಲೆದ ಬೇಲೆ ಕಡಿಮೆ ಒಂಜಿ 2 ಕೋಟಿ ರೂಪಾಯಿ ಬೋಡವು ಆಯ್ತಾ ಜೀರ್ಣೋದ್ಧಾರವು ಪೂರ ವರದ ಕಂಪ್ಲೀಟ್ ಡೆಮಾಲಿಷ್ ಆಯ್ತು ಸುರುದ್ದಾದ ಮುದಿಲ್ದ ಬೇಲೆ ಅವಡು ಪ್ರಶ್ನೆ ಆತಂದ್ರೆ ಪ್ರಶ್ನೆ ಆದಾಕ ಪ್ರಾಯಶ್ಚಿತ್ತಲ್ಲಿ ಮಾತಾ ಬಂತೇರಿ ಆ ಪ್ರಾಯಶ್ಚಿತ್ತಲ್ದು ಹೋಮ ಮಾತಾಯರಂಡು ಆ ಹೋಮನ ನಮೈತೆ ಮರಕಲುಡು ಜಾತ್ರೆ ಕಣ್ಣಿನತ್ತ ಬೆರಕಿ ಮುಕ್ತೇಶ್ವರ ಇತ್ತದೈ ಕೊಂಚ ದಿನ ಮಾತ ನಿಘಂಟ ಅದು ಊರಿಗೆ ತೇರಿಕೊಂಡು ಊರ್ದಾಕ್ಲು ಮಾತ ಕಾರ್ಯಕ್ರಮ ಭಾಗವಹಿಸೋದು ಆ ವೈದ್ಯನಾಥನ ಮಂಜು ಪೊರ್ಲುದು ಓಡು ಅಡೆಗೆ ನಮ್ಮ ವರದ ಆಂಡ ಲೆಕ್ಕ ಗ್ರಾಮ ದೇವರು ಬಂಡದ ನಮ್ಮ ಚಿಂತನೆ ಮಂತ ಐಟು ಚೂರು ಜಿಜ್ಞಾಸೆಯುಂಡು ದೇವರಿಜ್ಜಿ ಗ್ರಾಮಕ್ಕೂ ಸಂಬಂಧಪಟ್ಟದ್ದು ದೇವಸ್ಥಾನ ಬಣಂದಿಲ್ಲ ಅರ್ಥ ಬಂದಲ್ಲಿ ದೇವಸ್ಥಾನ ಬಗ್ಗೆ ಚಿಂತನೆ ಮಂತೊಂದು ಪೋನಾಗ ಈತನಾಟದ ಬತ್ತನೆಟ್ಟು ನಿಘಂಟದಾದ ದೇವರುಂಡು ಪಂಡದಲ್ಲ ಫೈನಲ್ ಆತಿಜಿ ಆ ಪಂಡದಾದ ಬಣ ಗ್ರಾಮ ದೈವಲು ಮಾತ್ರ ಲಕ್ಕತ್ತುಕೊಳ್ಳುವುದು ಐವಕ್ಕ ಇತ್ತಿನ ನಾಂಡ ನಂಗೆ ಯೋಗ ಎತ್ತಂಡ ಉಂಡು ನಾಂಡ ಹೊಸತ್ತಾದ ಉಂಡು ಮಲ್ಬಿಡಿ ವರ್ಷ ನಂಗೆ ಇತ್ತನಾತು ಬೊಡನಾತು ಉಂಡು ಅಂಚೆ ಅಂದ್ರೆ ಇತ್ತಿನ ನಮ್ಮ ಪೊರ್ಲು ಮಂತದು ಜಾತ್ರೆ ಪೊರ್ಲು ಮಾತ ಪೊರ್ಲು ಮಂತದು ಈ ಊರಿಗೆ ಬತ್ತನ ಮದುವೆದ ಪೋಯಿನಾಕಲು ಅಂತೆ ಭಾಗ್ಯ ಕಡಿಮೆ ಅಂದು ಬಣ್ಣ ದಾಯ ಬಣ್ಣಗೆ ಮುಲ್ಪದಾತು ಏಪದು ಅನ್ನದಾನ ಜಾತ್ರೆ ಭಜನೆ ಸಂತೋಷ ಬಣ್ಣದಿಲ್ಲ ಆರು ಸುಮಾರು ಕಡೆ ಹೋದ ಪೇರು ಅಡೆ ಎಂಕಲ ಊರ್ದಾತು ಭೂತಲ್ಲ ದೈವಲ್ಲ ದೇವರಲ್ಲ ತರವಾರ್ದ ಇಲ್ಲ ಇತ್ತನ ಪೂರ ಮೂಲೆ ಬತ್ತೊಂದುಂಟು ಪೂಜಾರ ನಾಕಲಾಡು ಮೂಲ್ಯ ನಾಕಲಾಡು ಶೆಟ್ರ ನಾಕಲಾಡು ಮಾತಲ್ಲ ಎಂಕಲ ಬಟ್ರ ನಾಕಲಂಜಿ ಬಿಡುದು ಬಟ್ರ ನಾಕಲಿಗೆ ಕುಟುಂಬದ ದೇವರು వంటది ಒಂತೆ ಕಡಿಮೆ ಕುಟುಂಬದ ಭೂತೋಲು ಮಾತಂದು ಪೂರ ಮತ್ತೊಂದುಲ್ಲೇರು ಮೂಲು ಪ್ರತಿ ಒಡಿಯಲ್ಲ ಬತ್ತ ಮೂಲು ತರವಾಡದ ಇಲ್ಲ ಒಂದುಂಡು ತಮ್ಮಂಜೂರ್ದಲ್ಲ ಅವಲೆತ್ತ ತರವಾಡದ ಇಲ್ಲ ಅಂಡಿ ಏಪ್ರಿಲ್ ಬ್ರಹ್ಮಲಾಶವು
ಜುಮಾದಿ ಬಂಟೆ ಮೈಸಂದೆ ವರ್ಣರ ಪಂಜುರ್ಲಿ ಕಲ್ಲುಟ್ಟಿ ಪಂಜುರ್ಲಿಂದ ಮಾತ ದೈವಳು ಭಾರಿ ಬಾರಿ ಏಪದುನಲ್ಲ ಜಾತ್ರೆ ನಮ್ಮ ಊರುಡು ನನ್ನ ಒಂದೇ ಸಮಯ ಫೋನಾಗ ನೇಮ ಕಟ್ಟುನಕ್ಕಲ ವಾದ್ಯದಕ್ಕಲ ನಮ್ಮ ಬಲ್ಮದ ಉರುಡೇಕಲ್ಲೋಡವು ಆತು ನಮ್ಮ ರಾಗಿ ಕಲ್ಲದ ಹೊತ್ತ ಬೇಂಗೋಡಿ ಮುಟ್ಟಾಗ ಆತಾವ ನೋಡು ಆ ಉಳ್ಳಾಲ್ ದಮ್ಮನಲ್ಲ ಆ ವೈದ್ಯನಾಥನಲ್ಲ ಅನುಗ್ರಹ ಹೊಡೊಂದು ಆವೊಂದುಂಡು ಹೂವೇ ಜೀರ್ಣೋದ್ಧಾರ ಮಲ್ಪಡ್ಡ ನಮ್ಮ ಕಿಸೆ ಗಟ್ಟಿ ಓಡು ಕಿಸೆ ಟಿಜ್ಜಿನ ನಾಪುಜಿ ಆಂಡ ದಾದ ಭಕ್ತಿರು ನಮ್ಮ ಬಿದಾರ್ನಾಗ ಕಿಸೆಗೆ ತನ್ನಾಶಗೆ ಏರೊಂದು ಹೊರಪುಂಡು ಅಂಚೆನದವರ ಬರ್ಪಿ ವರ್ಷದ ಜಾತ್ರೆಗೆ ಮರಕೊಲೊಟ್ಟುದ ಅವದಾದ ಮುಕ್ತೇಶ್ವರ ಬಂದ್ಬೇರೆ ನಮ್ಮ ದೈವನ ಸಂಕೋಚ ಮಂತಂಡ ಬ್ರಹ್ಮಗಳ ಶಾಯಿ ನಟ ಊಲ ನೇಮ ಜಾತ್ರೆ ಊಲಜ್ಜಿ ಊರುಡು ಮದುವೆ ನಿಘಂಟಾತನ ಮದುವೆ ಅವಲಿ ಹೊಸತಾದಿಜ್ಜಿ 5 ಬಕ್ಕ ಭೂತ ಪ್ರತಿ ಒಂಜಿ ದೈವಲ್ಲ ಕೋಲ ಕುಟುಂಬದ ದೈವದಾಡು ಹೂವೇ ಆಡು ಕೋಲಾಯರಗಿಜ್ಜಿ ಮದುವೆಯರಜ್ಜಿ ಇಲ್ಲೋ ಕೇಲಾಯರಜ್ಜಿ ಇಂದು ಮಾತ ಒಂಜಿ ಸಂಪ್ರದಾಯ ಊರುದ ಗ್ರಾಮ ದೈವಗೂ ಸಂಬಂಧಪಟ್ಟ ದೈವವಾಡು ದೇವರಾಡು ಸಂಕೋಚ ಆಂಡ ಆ ಗ್ರಾಮದ ಪ್ರತಿಷ್ಠಾಯಿ ನಟ ಓಲಾಯರಗಿಜ್ಜಿ ಮುರಾನಿ ಒಂಜಿ ಈ ಸಂದರ್ಭ ಒಂಜಿ ಇಲ್ಲೇ ಒಣೊಂದಿಲ್ಲ ಮುರಾನಿ ಏರಕೇಂಟರಿಗೆ ಮರಕೊಲ್ಲೊಟ್ಟು ಜಾತ್ರೆ ಅವಂತೆ ಉಳ್ಳಾಲ್ದೆಮ್ಮನ ಎಂಚ ತುಂಬ ಆಂಡು ಚೂರೈನ ಅರ್ಥ ಮಂತುಳ್ಳಿ ಪ್ರತಿಷ್ಠಾ ದಿನ ಒನ್ಪುಣ ನಮ್ಮ ತಾರೀಕತ್ತವು ತಿಥಿ ವಾರ ನಕ್ಷತ್ರ ತಾರೀಕು ಇಲ್ಲ ಕೊಟ್ಟು ನಮ್ಮ ಪುಟದ ದಿನ ಬರ್ತಡೆ ಅಂತ ಬಂದಿಲ್ಲ ಜನವರಿ 25 ಜನವರಿ 10 ಇಂಚ ನಿಜವಾದ ಬರ್ತ್ಡೇ ಅಲ್ಲ ಅವು 10 ಆಯ ಪುಟದ ಜನ್ಮ ನಕ್ಷತ್ರ ವರ್ಷ ಅವು ಲೆಕ್ಕ ಅಂಚೆನದರ ಜನಕ್ಕಳು ಚೂರು ಅರ್ಥ ಬಂದನೆ ಉಳ್ಳಾಲ್ದಮ್ಮನ ಪ್ರತಿಷ್ಠಾ ದಿನಾಚರಣೆ ಇದು ವೈದ್ಯನಾದ್ರೆ ನಮ್ಮ ಪ್ರತಿಷ್ಠಾ ದಿನಾಚರಣೆ ನಂಗೆ ಏರಗಳ ಗೊತ್ತುಜ್ಜಿ ವಾ ಕಾಲೋಡು ವೈದ್ಯನಾಥ 13 ಬಗ್ಗುದೆ ವಾ ದಿನ ವಾ ಗಳಿಗೆ ಇಂಚಿನಂದೆ ನಂಗೆ ಗೊತ್ತುಜ್ಜಿ ಆಂಡ ಐಕೊಂಜಿ ಸಂಪ್ರದಾಯ ಉಂಟು ಕಟ್ಟುಪಾಡು ಉಂಟು ಬಂಡಿ ಜಾತ್ರೆ ಪಗ್ಗುಡು 17 ಓನಗನೆ ಮೇ 1 ತಾರೀಕು ಮೇ 2 ತಾರೀಕು ವ್ಯತ್ಯಾಸ ಒಂದುಂಟು ತಾರೀಕು ಲೆಕ್ಕೊಡು ಮಾತ್ರೆ ನಮ್ಮ ತುಳು ಸಂಪ್ರದಾಯ ಪ್ರಕಾರಡು ಪಗ್ಗುಡು 17 ಓನಗನೇ ನಮ್ಮ ಬಂಡಿ ಜಾತ್ರೆ ಹಾಕುಣಿ 10 ಓನಗ ಕುಂಟ 17 ಓನಗ ಕೊಡಿಯೇರುಣಿ ಅವೊಂದು ಸಂಪ್ರದಾಯ ಆ ಸಂಪ್ರದಾಯ ಪ್ರಕಾರನೇ ನಮ್ಮ ಧಾರ್ಮಿಕ ಬೇಲ ಒಂದುಂಟು ಐಟು ದುಂಬು ಪೀರ ಬಣ್ಪುರ ಪ್ರಶ್ನೆಜಿ ಎಲ್ಲಿ ಮಲ್ಲ ಬಣ್ಪುರ ಪ್ರಶ್ನೆಜಿ నేను ಮಾತಿರಲಿ ಅರ್ಥ ಮಂತರ ಪಣಂದು ಏನು ಪಾತ್ರ ನೋಂಚಿ ಉದ್ದಂಡ ಕ್ಷಮೆ ಪಡು ಎನ್ನ ರಡ್ಡ ಪಾತ್ರ ಮುಗಿತಾನೆ ನಮಸ್ತೆ ಡಾಕ್ಟರ್ ಹರಿಕೃಷ್ಣ ಹರಿಕಿರಣ್ ಗಟ್ಟಿ ಮುಕ್ತೇಶ್ವರ ಕುಟುಂಬದ ಜಿಲ್ಲಾ ಕ್ಷೇತ್ರ ಮೇರೆ ಇಳಿತ ಮಲ್ಲಬಿಣಿರಾದಲ್ಲಿ ಮೇರಿತ ರೆಡ್ಡು ಪಾತ್ರ ಸೋಮನಾಥಗೆ ಅಡ್ಡ ಬರೊಂದು ಅಪ್ಪ ಉಳ್ಳಾಲ್ತಿನ ಮನಸ ಸ್ಮರಿಸೊಂದು ಅರಸು ಮುಂಡಿತಾಯಿಗೆ ಅಡ್ಡ ಬರೊಂದು ವೇದಿಕೆಗೆ ಉಪಸ್ಥಿತಿನ ಮಾತಾ ಹಿರಿಯರಿಗಳ ಗಣ್ಯರಿಗಳ ವಂದಿಸೊಂದು ಅಂಚೆ ಬತ್ತ ಸೇರಿನ ಮಾತಾ ಭಕ್ತರಿಗಳ ಎನ್ನ ಸಾಧಾರಣ ಪ್ರಣಾಮಗಳನ್ನು ಸಲ್ಲಿಸೊಂದು ಇನ್ನು ನಮ್ಮ ಬತ್ತ ಸೇರಿದ ಉದ್ದೇಶ ಬಾರಿ ಸ್ಪಷ್ಟ ಅಂಚನೆ ಅರ್ಥಪೂರ್ಣ ನಮ್ಮೂರ ಜಾತ್ರೆ ಅರಸು ಮುಂಡಿತಾಯನ ಈ ಒಂದು ಪಗ್ಲಗಂಟದ ಕಾರ್ಯಕ್ರಮಗಳು ಅಂಚನೆ ನಮ್ಮ ಊರದ ಪೆರ್ಮೆ ಆಯ್ನ ಸಪ್ತಸ್ವರ ಕಲಾ ಕೇಂದ್ರ 33ನೇ ವರ್ಷದ ಈ ಒಂಜಿ ಸಂಭ್ರಮಾಚರಣೆದ ಕಾರ್ಯಕ್ರಮಗಳು ಪಾಲ್ಗೊಳ್ಳರೆ ಅತೀವ ಸಂತೋಷ ಒಂದುಂಡು ದಯಪಂಡ ಒಂಜಿ ಸಂಘಟನೆ ನಮ್ಮ ಸ್ಥಾಪನೆ ಮನ್ಪುನ ಮಲ್ಲ ವಿಷಯ ಅವೇನು ನಡಪ ಒಂದು ಪೋಪುನಿಂತ ಮಾತ್ರ ವರ್ಷದ ವರ್ಷ ಆಯ್ತಾ ಅಭಿವೃದ್ಧಿ ಅಂತಿನ ಪ್ರಗತಿಡು ಅವಿನ ಕೊನಪುನಂಚಿನ ಈ ಸಾಧನೆ ಭಾರಿ ಕಷ್ಟದ ಕೆಲಸ ಅವಿನ ನಮ್ಮ ಆಪ್ತರಾಯನ ವಾಸ್ತವ್ಯ ಕೊಣಾಜರು ಅತ್ಯಂತ ಒಂಜಿ ಸಮರ್ಪಕವಾದ ಅತಿ ಶಿಸ್ತುಡು ಅತಿ ಒಂಜಿ ಅದ್ಭುತ ಸಂಘಟನೆಡು ಅವನಿಗೆ ನಡ್ಕೊಂಡು ನಮಗೆ ಭಾರಿ ಒಂಜಿ ಊರಿಗೆ ಒಂಜಿ ಪೆರ್ಮೆದ ವಿಚಾರ ದಯಪಂದು ಮಾತ್ರ ಗೊತ್ತುಂಡು ಅವ್ರ ಬಹುಮುಖ ದೈತ್ಯ ಪ್ರತಿಭೆ ಮಾತ್ರ ತಂದೆ ಅದ್ಭುತ ಸಂಘಟಕ್ಕೆ ಅವ್ರು ಮನಸ್ಸು ಮಂತಂದ ಎಂಚಿನ ಅನ್ಪೋದು ದಯಪಂಡ ಎಲ್ಲಿ ಉದಾಹರಣೆ ಬಂಡ ಏನನೇ ಪದ್ಯ ಅನ್ಪದೇರು ಎಂತ ಸಂಗೀತದ ಗಂಧಗಾಳಿ ಗೊತ್ತುಜಿ ಬೇರೆ ಡಾಕ್ಟರ್ ಬಲೆ ಪದ್ಯ ಅನ್ಕ ಈರೊಂದು ಪದ್ಯ ನೋಡು ಯಾನು ಪೂರ ಆಯ್ತ ವ್ಯವಸ್ಥೆ ಮನ್ಪೇನು ಹಂಚ ಬಲ್ಮದಪ್ಪದ ಧ್ವನಿ ಸುಳಿಗೆ ಒಂಜಿ ಪದ್ಯ ಎಲ್ಲ ಬನ್ಪದೇರೆ ಏನಂಟ ವಾಸುದೇವರದ್ದು ಮಾತ್ರ ಅವು ಎನ್ನ ಉಡ್ಸೋದಿಜ್ಜಿ ಹಿಂಗೆ ಆಪುಜಿ ವಾಸನ ಮಣ್ಣಗದ ಈರು ಬರೋಡೆ ಒಂದು ಪದ್ಯ ಪಂಡದೇ ಅವಡು ಒಂದು ಪಂಡು ಅಪ್ಪನ ಅನುಗ್ರಹಡು ಪೂರ ಎಡ್ಡಾದ ಬತ್ತನು ಒಂದು ತೋಜುನು ಆಯ್ತಾ ಅಂಚ ಆ ಒಂಜಿ ಮಾಂತ್ರಿಕ ಶಕ್ತಿ ಈ ವಾಸನಗೊಂಡು ಅರ್ನ ಈ ಒಂಜಿ ಸಾಧನೆಗೆ ನಮ್ಮ ಅಪಲ ಒಂಜಿ ಗರ್ವ ಪಡೆಯುವ ನನ್ನ ವಿಷಯ ಅದಾಯ ಪಂಡ ವಿದ್ಯೆದೊಟ್ಟಿಗೆ ಸಂಸ್ಕಾರ ಕೊಡುಗೆ
ಇದನ್ನು ವಿದ್ಯುತ್ ಏತಿತ್ತಂಡ ಪ್ರಯೋಜನ ಇದ್ದಾವೆ ಸಂಸ್ಕಾರ ಬರೋದಂಡ ಆಯ್ತು ಒಟ್ಟಿಗೆ ಪುನಃ ಈ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪಂಡ ಸಂಗೀತ ನೃತ್ಯ ನೀವು ಪೂರ ಒಟ್ಟಿಗೆ ಮೇಳೈಸಿನ ಮಾತ್ರ ಅವು ಸಂಸ್ಕಾರ ಬರ್ಬೋದು ಅಂಚ ಪುನಗಾರು ಈ ಒಂದು ಸಮಾಜಕ್ಕೆ ಮಸ್ತ್ ಸಂಸ್ಕಾರವಂತ ಪ್ರತಿಭೆನ ಮಾತ್ರ ತಂದ ಸಂಸ್ಕಾರ ಇತ್ತನ ಅಂಚಿನ ಒಂದು ಪ್ರಜೆಕ್ಲೇನು ಕೊರೊಂದು ಅಂತ ಭಾರಿ ಸಂತೋಷದ ವಿಚಾರ ಅವು ನಮಗೆ ನಿಜವಾದಲು ಒಂದು ಪೆರ್ಮೆದ ವಿಚಾರ ಅಂಚಾದ ಈ ಸಪ್ತಸ್ವರ ಸಪ್ತಸ್ವರ ಕೇಂದ್ರ ನನಾತ್ ಪ್ರವರ್ಧಮಾನಡು ಬೆಳಗಡು ವೈದ್ಯನಾಥನ ಆಶೀರ್ವಾದ ನನಾತ್ ಆ ಸಂಸ್ಥೆ ಮಿತ್ತು ಒಪ್ಪಡು ನನಾತ್ ಹೊಸ ಹೊಸ ಸುಪ್ತ ಪ್ರತಿಭೆಲು ನನಾತ್ ಬೆಳಕಿಗೆ ಬರಡು ಸಂತೋಷನೇ ಪನ್ನಕನೆ ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಅಂಚನೆ ಅಂತಾರಾಷ್ಟ್ರೀಯ ಮಟ್ಟಡು ಈ ಪ್ರತಿಭೆಲು ಮಿಂಚಡು ಪಂಪನ ನಮ್ಮ ಮಾತೇರ್ನದ ಹಾರೈಕೆ ಅಂಚನೆ ಅರಸು ವೈದ್ಯನಾಥ ಬಂಡ ನಮ್ಮ ವೈದ್ಯರನ್ನ ವೈದ್ಯ ಡಾಕ್ಟರ್ನಕಲ್ನ ಡಾಕ್ಟರ್ ಬಂದರು ನಮ್ಗೆ ಮಾತಾಡ್ಲಿಕ್ಕೆ ಒಂದು ನಿಯಂತ್ರಿಸಿನ ಶಕ್ತಿ ಮಾತೆಕಲ ಒಂಜಿ ಒಂಜಿ ರೋಗ ರುಜಿನ ಎಂಚಿನ ಇತ್ತಂಡಲ್ಲ ವೈದ್ಯನಾಥ ಕಾಪಲ ಬಂಡ ಆ ಒಂಜಿ ಶಕ್ತಿ ನಮ್ಮ ಮುಖಾಂತರ ನಂಗೆ ಒಂದು ಪಾಸಿಟಿವ್ ಎನರ್ಜಿ ಅದು ಬರ್ತದೆ ನಮ್ಮಡಿತ್ತಿನ ನೆಗೆಟಿವ್ ಎನರ್ಜಿ ಪೋದು ಅಂಚಿನ ನಮ್ಮ ಸುತ್ತಮುತ್ತಲಿತ್ತಿನ ಮಾತ ಒಂಜಿ ನೆಗೆಟಿವ್ ಎನರ್ಜಿ ಪೋದು ಪಾಸಿಟಿವ್ ಆದ ನಂಗೆ ಬರ್ತದೆ ಆ ಒಂಜಿ ಪೂರ ಆರೋಗ್ಯ ಬಂಪನ ಒಂಜಿ ಐಶ್ವರ್ಯ ಬಂಡ ಅಷ್ಟೈಶ್ವರ್ಯ ಬಂಪೇರು ಅಷ್ಟೈಶ್ವರ್ಯ ಬಂಡ ಮಾತ ಒಂಜಿ ಕಾಸು ಮಾತ್ರ ಐಶ್ವರ್ಯ ಹತ್ತು ಅಂಚಿನ ಮಾತವೇದತ್ತಲ್ಲ ಐಶ್ವರ್ಯದ ಆರು ನಂಗೆ ಮಾತ್ರೆಗಳ ಕೊರಡು ಅಂಚಿನ ನಾನಾತ್ ಯುವಜನತೆ ಈ ಸನಾತನ ಧರ್ಮದ ಬಗ್ಗೆ ಒಲವಿತ್ತು ನನಾತ್ ಸನಾತನ ಸಂಸ್ಕೃತಿನ ಜೀವನಡು ಪಾಲಿಸೋಡು ಅಂಚಿನ ಒಂಜಿ ಅದ್ಭುತವಾಯಿನ ಒಂಜಿ ಸಂಸ್ಕೃತಿ ನನಾತ್ ಬೆಳಗಡು ನಮ್ಮ ಊರದ ಕಟ್ಟುಪಾಡು ಅಂಚನೆ ಈ ಒಂಜಿ ಪುಣ್ಯ ಭೂಮಿಡು ನಡತು ಬರ್ಪನ ಮಾತ ದೈವರನ್ನ ಕಾರ್ಯಕ್ರಮ ಉಂಡಲ್ಲ ಒಂಜಿ ಫುಲ್ ಸಂಪೂರ್ಣವಾದ ನಮ್ಮ ತೊಡಗಿಸೋದು ನನಾತ್ ಕ್ಷೇತ್ರದ ಬೆಳಗಡು ನಮ್ಮ ಮಾತೆಲ್ಲ ಬೆಳಗಡು ಬಂದದು ಈ ಸಂದರ್ಭದ ನಾನು ಅರಸು ಮಂಡಿತ ಹಾಡ ಪ್ರಾರ್ಥನೆ ಮಂತೊಂದು ನಮಗೆ ಮತ್ತು ಸೇರಿ ನಾವು ಮಾತಿರ್ಗಲ್ಲ ಅರೆ ಎಡ್ಡ ಮನ್ಪಾಡು ಆರೋಗ್ಯ ಭಾಗ್ಯ ಸುಖ ಸಂತೋಷ ಕೊರಡು ಬಂದದು ಪ್ರಾರ್ಥನೆ ಮಂತೊಂದು ಅಂಚನೆ ಈ ಸಂದರ್ಭಡು ಎನ್ನೆತ್ತದು ಒಂದಿರಡ್ಡ ಪಾತ್ರ ಅವಕಾಶ ಕೊರನಂಚಿನ ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರಿಗೆ ಮಾತೆಯನ್ನು ಕೊಡೋರ ಶಿರಸ ವಂದಿಸಿದು ಎನ್ನರೆಡ್ಡ ಪಾತ್ರ ವಿರಮಿಸುವುದಿಲ್ಲ. ಜೈ ಹಿಂದ್. ಸೊಲ್ಮೆಲು ಹರಿಕಿರಣ್ ಕಟ್ಟಿ ಸರ್ ಮೇರೆಗೆ ಇಳಿತ ಈ ಒಂಜಿ ಸಭೆಲಿಸಿದ ಗುರುಕಾರ ನಿರ್ವಹಿಸುತ್ತಾರೆ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಶ್ರೀಯುತ ದೇವದಾಸ್ ಶೆಟ್ಟಿ ಕಲ್ಲಿಮಾರ್ ಗೊತ್ತು ಬೇರೆ ರೀತಿ ಗುರುಕಾರ ಬೇದ ಮದಿಪು ತುರುಕು ನಮ್ಮನ್ ಬೈದಿನ ದೇವರೇ ಕೈ ಮುಗಿದು ವೇದಿಕೆ ಬೆಳಕಿನ ಮಾತ ಗಣ್ಯರೇ ಅಂಚ ವೇದಿಕೆ ದುರು ಆಸೀನರಾಯನ ಊರ ಸದ್ಭಕ್ತರೇ ಒಕ್ಕ ಕಲಾಭಿಮಾನಿಲೆ ಅಭಿಮಾನಿ ಅಂತೆ ಇನ್ನು ನಮ್ಮ ಮುಡದಾಯನ ವರ್ಷಾವಧಿ ಮರಕಲಬೆಟ್ಟು ಜಾತ್ರೆ ಅಂಚಿನೇ ಸಪ್ತಸ್ವರ ಕಲಾ ಕೇಂದ್ರದ 33ನೇ ವಾರ್ಷಿಕೋತ್ಸವದ ಪರವಾದ ಮುಲು ಸೇರಿದ ಕರೀನ 32 ವರ್ಷೋಡು ಸಪ್ತಸ್ವರ ಕಲಾ ಕೇಂದ್ರದ ನಿರ್ದೇಶಕರಾಯನ ವಾಸುದೇವರು ಬೊಕ್ಕಾರ್ನ ಕಂಡ ಕಲಾ ಕೇಂದ್ರ ಸರ್ವ ಸದಸ್ಯರು ನಮ್ಮ ಮರಕಲಬೆಟ್ಟು ಜಾತ್ರೆಗೆ ಮಸ್ತ್ ಸಹಕಾರ ಕೊಡೋದು ಬೈದೇರು ಅಕ್ಲಿಗೆ ಅಕ್ಲೆ ಮಸ್ತ್ ಸಹಕಾರ ಕೊರೊಂದು ಬೈದೇರು ಅರೆಗ್ಲ ಆರ್ನ ಇಡೀ ತಂಡಗಳ ಎನ್ನ ಉಡಲ್ ನಿಂಜಿದಿ ಸೊಲ್ಮೇಲು ಸೊಲ್ಮೆ ತಂದರೆ ಅಕ್ಲಿಗೆ ನನಲಾತ್ ಕಾಲ ಕಲಾ ಸೇವೆ ಮಲ್ಪರೆ ದೇವೆಲ್ಲ ಜನ ನಮ್ಮ ಮುಡದ ಎಲ್ಲ ಅನುಗ್ರಹ ಕೊರಡಂತ ಅಂದು ನಮ್ಗೇನೊಮ್ಮೆ ಸೇರಿ ದಿನ ನಂಗೆ ಮಾತೆರಗ್ಲ ದೇವರು ಆಯುಷ್ಯ ಕೊರಡೊಂದು ನಟ್ಟೊಂದು ಎನ್ನೆರಡು ಪಾತ್ರ ಉಂಟಾವೆ. ನಮಸ್ಕಾರ ಮಾತಿರ ಗುರುಕರ್ಮದ ಮದಿಪು ಕೊರ್ನಂಚಿತ್ನ ದೇವದಾಸ್ ಶೆಟ್ಟರಿಗೆ ಸೊನ್ನೆ ಸಂದ ಒಂದು ಸಭೆಲಿಸಿದ ಕೇಂದ್ರ ಹಂತಕ್ಕೆ ಬರ್ತದ ಇತ್ತ ವಂದನಾರ್ಪಣೆ ಮಾಡ್ಕೊಡ್ಕೊಂಡದು ಭವ್ಯ ಕೊಣಜೆ ಬೇಡ ವಿನಂತಿ ಮಾಡ್ತಾನಲ್ಲೇ. ಶ್ರೀ ವೈದ್ಯನಾಥ ನಮ್ಮೂರ ಜಾತ್ರೆ ಕೊಣಾಜೆ ಮರಕಲಬೆಟ್ಟು ಜಾತ್ರಾ ಮಹೋತ್ಸವ ಹಾಗೂ ಸಪ್ತಸ್ವರ ಕಲಾ ಕೇಂದ್ರ ಕೊಣಾಜೆ ಇದರ
33ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಯಿರುವಂತಹ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ದೇವದಾಸ್ ಶೆಟ್ಟಿ ಕಲ್ಲಿಮಾರುಗುತ್ತು ಆಡಳಿತ ಮುಕ್ತೇಶ್ವರರು, ಶ್ರೀ ವೈದ್ಯನಾಥ ಸನ್ನಿಧಿ ಶ್ರೀ ಕ್ಷೇತ್ರ ಮರಕಳಬೆಟ್ಟು ಹಾಗೂ ಶ್ರೀ ಅರಸು ಮುಂಡಿತ್ತಾಯ ದೇವಸ್ಥಾನ ಮುಲಾರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೊಣಾಜೆ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಪಟ್ಟೋರಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಶ್ರೀಯುತ ಸುದರ್ಶನ್ ಭಟ್ ಶ್ರೀ ಉಳ್ಳಾಲ್ತಿ ಕ್ಷೇತ್ರ ಬೊಳ್ಮ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮರಕಳಬೆಟ್ಟು ಜಾತ್ರಾ ಸಮಯದಲ್ಲಿ ಭಂಡಾರ ಬರುವಾಗ ದಾರಿಯುದ್ದಕ್ಕೂ ತಳಿರು ತೋರಣ ಹಾಗೂ ವಿದ್ಯುತ್ ದೀಪಾಲಂಕಾರದೊಂದಿಗೆ ಸಹಕರಿಸಿದ ಗ್ರಾಮಸ್ಥರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಾರಿಯುದ್ದಕ್ಕೂ ಹುಲ್ಲನ್ನು ತೆಗೆದು ಶುಚಿತ್ವಗೊಳಿಸಿದ ರಾಜೇಶ್ ಶೆಟ್ಟಿ ಇವರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಉತ್ತಮ ಧ್ವನಿವರ್ಧಕ ಲೈಟಿಂಗ್ಸ್ ಅನ್ನು ಪ್ರತಿ ವರ್ಷವೂ ನಮಗೆ ಒದಗಿಸುವಂತಹ ಶ್ರೀ ಸುಜಾನಂದ ಶೆಟ್ಟಿಗಾರ್ ವೈದ್ಯನಾಥ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಇವರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಅದೇ ರೀತಿ ವೇದಿಕೆ ಹಾಗೂ ಮೇಕಪ್ ರೂಮ್ಗಳಿಗೆ ಶಾಮಿಯಾನವನ್ನು ಕೊಟ್ಟು ಸಹಕರಿಸಿದ ಶ್ರೀ ರಿತೇಶ್ ಶೆಟ್ಟಿಯವರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವ ಬಂಧುಗಳಿಗೂ ಶ್ರೀ ವೈದ್ಯನಾಥನ ಅನುಗ್ರಹವಿರಲಿ ಎಂದು ಬೇಡಿಕೊಳ್ಳುತ್ತಾ ಸರ್ವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಒಂಜಿ ಸಭೆಯಲ್ಲಿ ಹೆಸರು ಪಾಲ್ಪಡಿದ ಮಾತಾ ಎಂಕಲ್ನ ಬಿನ್ನರಿಗೆ ಅಂಚನೆ ವೇದಿಕೆ ಎದುರುಭಾಗವಹಿಸಿದ ಮಾತಾ ಭಕ್ತಾದಿಗಳಿಗೆ ಅಂಚನೆ ಮಾಧ್ಯಮದ ಬಂಧುಗಳಿಗೆ ಮಾತ್ರೆಗಳ ಸುಲ್ಮೆ ಸಂದ ಒಂದು ನಡದುಂಬು ವೈದ್ಯನಾಥನ ಒಂಜಿ ಜಾತ್ರಾ ಮಹೋತ್ಸವ ನಡಕೊಂಡು ಮಾತಿರಲ್ಲ ಈ ಒಂಜಿ ಭಕ್ತಿಪೂರ್ವಕ ಕಾರ್ಯಕ್ರಮಗಳು ಪಾಲ್ಪಡುವುದಕ್ಕೆ ಭಿನ್ನ ಮಲ್ತೊಂದು